ಸೌಜನ್ಯ ಪೊಣ್ಣು ಎಂಕಲ ಎಂಕಲ ಮನೆ ಪೊಣ್ಣು ಅವ್ರಿಗೆ ನ್ಯಾಯ ತಿಕ್ಕೊಡಿ ನಿಮ್ಮನ್ನು ಕರೆದದ್ದು ನಾವು ಮನೆಯವರು ಕರೆದದ್ದು ನಮ್ಮ ಫ್ರೆಂಡ್ ಮನೆ ಇವರಿಗೆ ಮುನ್ನೆ ಒಂದು ಆತ್ಮವಾಪಸ್ ಮುಂದೆ ಬಂದದ್ದು ಇವರು ನಮ್ಮ ಹತ್ರ ಹೇಳಿದ್ರು ನಮಗೆ ಇದು ಕಟ್ಲಿಕ್ಕೆ ಆಗುದಿಲ್ಲ ಇದು ಇವತ್ತು ಹೇಳಿದಲ್ಲ ಇವರು ಮುನ್ನೆ ಸ್ಟೇಟಸ್ ಹಾಕಿದ್ರು ನಾನು ಆತ್ಮಹತ್ಯೆ ಮಾಡ್ಬೇಕು ಅಷ್ಟೇ ನನಗೆ ಇನ್ನು ಮದ್ದಿಗೆ ದುಡ್ಡಿಲ್ಲ ಇವತ್ತು ಲೋನ್ ಕಟ್ಟಿದ್ದೇನೆ ನಾನು ಹೆಂಡತಿ ಮಕ್ಕಳು ಎಲ್ಲಿ ಹೋಗಿ ಬಿಸಿ ಅಲ್ಲಿ ಹೆಸರಿಟ್ಟು ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ ನಾವು ದೇವಸ್ಥಾನಕ್ಕೆ ಏನಿಲ್ಲ ನಾವು ದೇವಸ್ಥಾನದಲ್ಲೇ ದುಡ್ಡು ತಿನ್ನೋರು ನಾವು ಅದಕ್ಕೇನಿಲ್ಲ ಇದು ಇವರು ಮಾಡುವ ಲೂಟಿಗೆ ಮಾತ್ರ ನಾವು ಹೇಳುದು ಯಾಕಂದ್ರೆ ನಮ್ಮನ್ನು ಇಲ್ಲಿ ಅವರ ಗುಲಾಮರನ್ನಾಗಿ ಸೌಜನ್ಯನ ಮಾಡಾದ 16 ವರ್ಷ ಇವರು ಹೋಗ್ತಾರ ಇವರಿಗೆ ಅದೆಲ್ಲ ಇವರಿಗೆ ದಬ್ಬಾಳಿಕೆ ಇವರದ್ದು ಮಾತ್ರ ಈಗ ಗೊತ್ತಾಯ್ತು ಕನ್ನಡ ಜನತೆಗೆಲ್ಲ ಗೊತ್ತಾಯ್ತು ಇವರ ದಬ್ಬಾಳಿಕೆ ಮೊದಲು ಅವರಿಗೆ 3 ಲಕ್ಷ ಅಲ್ಲಿ ಉಂಟಲ್ಲ ಅದರಲ್ಲಿ ನೀವೆಲ್ಲ ಒಂದೇ ಸಂಘದವರ ನಿಮ್ಮ ಅಲ್ಲಿ ಲೋನೇ ಇಲ್ಲಲ್ಲ ಮತ್ತೆ ಯಾಕೆ ನೀವು ಕಟ್ಟಬೇಕು ನೀವು ಕಟ್ಟಲಿಕ್ಕೆ ಇಲ್ಲ ಅಲ್ಲ ಇದು ಮೆಸೇಜ್ ಸ್ಯಾಲರಿ ನನಗೆ ಗವರ್ಮೆಂಟ್ ಜಾಬ್ ಅಲ್ಲಿ ಇಲ್ಲ ನಾನು ಲೋಕಲ್ ಜಾಬ್ ಅಲ್ಲಿ ಇರುದು ವಾರ ಸ್ಯಾಲರಿ ಬರ್ತದೆ ನನಗೆ ಇವರ ಕಡೆಯಿಂದ ನನ್ನ ಹೆಂಡತಿ ಮದ್ದಿದ್ಲು ಅವರನ್ನು ನೂಕಿ ವಿಡಿಯೋದಲ್ಲಿ ಉಂಟು ಈಗ ಹೊಡೆದಿದ್ದಾರಲ್ಲ ಕಂಪ್ಲೇಂಟ್ ಮಾಡಿ ಗಂಡಸರು ಇಲ್ಲದಾಗ ಬರುದು ಇವರು ಇವತ್ತೇ ಸಿಕ್ಕಿ ಬಿದ್ದಿದ್ದು ಇವರು ನೋಡಿ ಇಲ್ಲಿ ಓಡಿ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ ನೋಡಿ ಇವರು ನೋಡಿ ಪೊಲೀಸ್ ಬರ್ತೇನೆ ಅಂತ ಹೇಳುವಾಗ ಇಲ್ಲಿ ಓಡಿ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ ಮನೆಗೆ ಬಂದು ಹೆಂಗಸರ ಮೇಲೆ ಹೊಡೆಯುವುದಲ್ಲ ಮನೆಗೆ ಕೇಳಿ ಬರ್ಬೇಕು ನಾವು ಬರ್ತಾ ಇದ್ದೇವೆ ಬರ್ಬೇಕಾ ಬೇಡವಾ ಕೇಳಿ ಬರ್ಬೇಕು ಇವರು ಹಣ ಇಟ್ರು ಅಲ್ಲ ಇವರ ಸಂಘ ಮೀಟಿಂಗ್ ನಾವು ಹೋಗ್ಲೇಬೇಕು ಅದು ಹಣ ಉಂಟು ಅದು ವಿಷಯ ಹೋಗಿಲ್ಲ ಹೋಗಿಪ್ಪ ಅವ್ರದ್ದು ಸಂಘದ ಮತ್ತೆ ಅವ್ರದ್ದು ನೋಡಿ ಈಗ ನಾವು ಕೋಣಾಜೆ ಸ್ಟೇಷನ್ ಅಲ್ಲಿ ಇದ್ದೇವೆ ನರಿಂಗಾಣ ನೆಕ್ಕಿಲ ಪದವು ಎಂಬಲ್ಲಿಗೆ ನಾವು ಒಂದು ಮುಸ್ಲಿಂ ಸಮುದಾಯದವರು ನಮ್ಮನ್ನು ಕರೆದಿದ್ರು ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ನಮ್ಮನ್ನು ಕರೆದಿದ್ರು ಈ ಸ್ವಸಹಾಯ ಸಂಘದವರು ಏಕಾಏಕಿ ಮನೆಗೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ದುಡ್ಡು ಕಟ್ಟಿ ಅಂತ ಒತ್ತಾಯ ಮಾಡಿದ್ದಾರೆ ಈ ಥರ ಎಲ್ಲ ಮನೆಗೆ ಬಂದು ದೌರ್ಜನ್ಯ ಮೊನ್ನೆ ತಾನೇ ನಾವು ಮನೆಗೆ ಬಂದು ಹೊಡೆದಿದ್ದಾರೆ ಅಂತ ಕೇಸ್ ಮಾಡಿದ್ದೀವಿ ಇವತ್ತು ಕೂಡ ಹೊಡೆದಿದ್ದಾರೆ ಹೋಗ್ತಾನೆ ಇದ್ದಾರೆ ಮನೆಗೆ ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಎಲ್ಲಿಯಾದರೂ ಬಂದರೆ ನೀವು ಇಮಿಡಿಯೇಟ್ ಆಗಿ ಆ ಕಂಪ್ಲೇಂಟ್ ಕೊಡಿ ಬಿಡಬೇಡಿ ಎಲ್ಲಿಯೂ ಕೂಡ ಬಿಡಬೇಡಿ ಇವತ್ತು ನಾವು ಇರುವಾಗಲೇ ಅವ್ರ ಮನೆಗೆ ಬಂದಿದ್ದಾರೆ ಒಳ್ಳೆ ಟೈಮಿಗೆ ಬಂದಿದ್ದಾರೆ ಅವರು ಸಿಕ್ಕಾಕೊಂಡಿದ್ದಾರೆ ಅವರು ಅಲ್ಲಿ ಬಂದು ಏನೆಲ್ಲ ಮಾಡಿದ್ದಾರೆ ಎಲ್ಲ ವಿಡಿಯೋ ನೋಡಿ ಮೊನ್ನೆ ನಾನು ಕಟ್ಟಿದ್ದೆ ಅಂತ ನಮಗೆ ಮೊನ್ನೆ ರಿನೋವಲ್ ವಿಷಯ ಗೊತ್ತಿರಲಿಲ್ಲ ಇವರು ಹೇಳ್ತಾರೆ ರಿನೋವಲ್ ಅಕೌಂಟ್ ಅಲ್ಲಿ ಮಿಸ್ ಅಕೌಂಟ್ ಸ್ಯಾಲರಿ ಸ್ಯಾಲರಿ ಈ ವಾರ ಸ್ಯಾಲರಿ ಸ್ಯಾಲರಿ ವಾರದ 5,000 ರೂಪಾಯಿ 16,000 ಸ್ಟೇಟ್ಮೆಂಟ್ ಪೂರ್ಣ ಸ್ಟೇಟ್ಮೆಂಟ್ ವಿಡಿಯೋ ವಿಡಿಯೋ ಕಟ್ಟಿ ಕಾಣಬಹುದು ಎಂದು ನಮ್ಮದು ಕೊಲೆಗಾರ ವಿಡಿಯೋ ನಂಬರ್ ಉಂಟು ಅಪ್ಪ ಏನಿಲ್ಲ ಸೌಜನ್ಯ ನ್ಯಾಯ ತಿಕ್ಕೊಡಿ ಅವರೇ ವಿಡಿಯೋ ಹಾಕಿದ್ಯಾ ಅಲ್ಲ ವಿಡಿಯೋ ಹಾಕಿ ಮಾಡಿಲ್ಲ ನೀங்க ಅಲ್ಲಿಬೇಕು ಅವ್ರ ವಿಡಿಯೋ ಅಮ್ಮ ಯಾರು ಕಟ್ಟುದು ಜದ್ದು ಕೆನರಾ ಬ್ಯಾಂಕ್ ಕೊಡೋದು ತಿಂಗಳು ಕಟ್ಟುವ 1 ರೂಪಾಯಿ ಅಕೌಂಟ್ ನಂಬರ್ ಇಜ್ಜಿನ ನಿಕ್ಕಲು 3 ಹಾಕೊಂಡ್ರೆ ಕಾಣೋಲ್ಲ ಕಂಚ ಅವರ ಅಂತಾನೆ ಬೋಡೆ ಹೆಂಗಿಲ್ಲ ಬಾಬಾ ತೊಂದರೆ చెప్పుడు అంటారు 370 ఇల్లుండు 70 ಮೇಲೆ ಲೋನ್ ಉಂಟು ಒಂಜಿ ಜನಕ್ಕೆ ಊರ್ದಾರ ಇದೆ 50,000 ಲೋನ್ ತತ್ತದ 20,000 ಸಂದಂಡ ಅಪ್ಪ 50,000 ಕೂಡ ಅವ ಬೋಡ ಹಾಕಿ ಎಂಕಲಡಿಂದ ಪಾಡ್ದಿನ ತಂದು 8 ಮಂತ್ ಒಂದು ಹೋಯ್ಪಾಳೆ 3 ಇದೆ
aku itta pantra nikling paatira reji aku paatira nikul katle gottadane atu nikul pantra anchane anjo master paatira ಬಾಡಿ ಹಿಂದಕ್ಕೆ ಬರ್ತಾರೆ 15,000 ಅಂತ ಈಗ ಮುತ್ತೂಟ ತಂದು ಈ 21,000 ಕಟ್ಟಿದ ಖರ್ಚಿಗೆ ಅದೊಂದು 21,000 ಕೊಡು ಬೆಂಕುಡಿ 15,000 ಒತ್ತು ಕಟ್ಟುಡೆ ಆತ್ಮಹತ್ಯೆ ಮಾಡ್ಬೇಡ ನಾವು ఇప్పుడు ಗೋಟಾ ಕೊಡಂಗ ಒಂಜಿ ಇತ್ತೆ ಇದು ಕಟ್ಟು నీకు తూలు పాత్ర പിന്നെ ഞങ്ങളെ ഇന്ന് ഞങ്ങ വിടൂ ഞങ്ങളെ മക്ക പോയത് കൊറേ ഇത് സന്തോഷം പോയില്ല അങ്ങനെ മേൽക്ക് മേൽ ചമക്കില്ല అందరికీ 10 ವರ್ಷ ವಾರ ಕಟ್ಟಣ ಇಂಡಿಯಾ ಇದ್ದಿ ವಾರ ಕಟ್ಟುಕೊಳ್ಳಿ ತಿಂಗಳು ಅಕೌಂಟ್ ನಂಬರ್ ಏನಾದ್ರು ಇಲ್ಲೇ ಬರ್ತದೆ ಅಮೌಂಟ್ ತೆಪ್ಪೋರಾ ಬ್ಯಾಂಕ್ ಲೋನ್ ಇಲ್ಲೇ ಬರ್ತದೆ ಜತ ಬತ್ತು ಕೊರ್ಪಣತ ನಿಕ್ಲೇಗೆ ಎಂಕು ಲೊಟ್ಟು ಮೇಲೆ ಜತ ಬತ್ತು ಈಗ ಕೊರ್ಪಣತ ಈ ಅಕೌಂಟ್ ನಂಬರ್ ಕೊಡ್ಲೆ ಎಂಕು ಇಂಡೆಟ್ ಅಕೌಂಟ್ ಕಟ್ಟಾವಳಿ ಎಂಕು ಅಕೌಂಟ್ ಕಟ್ಟಾವಳಿ ಅವು ಹೋಗಿಂದ ಗುಂಪು ಮಾಡ್ತಾರ ಗುಂಪು ಮಾಡ್ತಾರೆ ಸ್ಟಾಕ್ ಮಾಡ್ಬೇಕು ನಡ ಕಟ್ಟಿದ್ದೆ ಬ್ಯಾಂಕ್ ಅಕೌಂಟ್ ಕೊಡ್ಲೆ ಅವು ಬ್ಯಾಂಕ್ ಅಕೌಂಟ್ ಕೊರೋಡ ನಾವು ಬ್ಯಾಂಕ್ ಅಕೌಂಟ್ ನೀವು ದುಡ್ಡು ಯಾವ್ದ್ರಲ್ಲಿ ಕೊಟ್ಟದ್ದು ನೀವು ದುಡ್ಡು ಯಾವ್ದ್ರಲ್ಲಿ ಕೊಟ್ಟದ್ದು ಮೇಡಮ್ ದುಡ್ಡು ಯಾವ್ದ್ರಲ್ಲಿ ಕೊಟ್ಟದ್ದು ನೀವು ಕೈಯಲ್ಲಿ ಕೊಟ್ಟದ್ದ ಬ್ಯಾಂಕ್ ಹಾಕಿದ್ದಲ್ಲ ಬ್ಯಾಂಕ್ ಅಲ್ಲಿ ದುಡ್ಡು ಇರ್ತದ ನಾವು ಅಲ್ಲ ನಮ್ಮ ಇಂಚೆ ಕೇಳಿ ನೀವೇ ಮಾತಾಡುದು ನಾವು ಕೇಳಿದ್ರೆ ನಾವು ಮಾತಾಡುದು ಯಾಕೆ ಅಂತಾರೆ ಇವರ ಗುಂಪಿಗೆ ಸಾಲ ಕೊಡುವುದಿಲ್ಲ ಅಂತ ನಮ್ಮ ಸೂಪರ್ವೈಸರ್ ಹೇಳಿದ್ರು ಅವತ್ತೇ ಹೇಳಿಲ್ಲ ಮೊನ್ನೆ ಅವರಿಗೆ ನಿಮ್ಮ ಸಂಜೆಗೆ ಸಾಲ ಕೊಡುವುದಿಲ್ಲ ಅಂತ ಹೇಳಿದ್ರೆ ಇಲ್ವಾ ನೀವು ಎಲ್ಲ ಬಂದು ಆಫೀಸಲ್ಲಿ ಬಂದು ನಮಗೆ ಲೋನ್ ಕೊಡುದಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಕ್ಕೆ ಲೋನ್ ಕೊಡುದಿಲ್ಲ ಅಂತ ಅವ್ರು ಹೇಳಲೇ ಇಲ್ಲ ಹೇಳಿದ್ದಾರೆ ಮೆಂಬರಿಗೆ ಒಂದು ಮೆಂಬರಿಗೆ ಲೋನ್ ಕೊಡುದಿಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವರು ಯಾವ ಮೆಂಬರ್ ಅಂತ ಹೇಳಿ ಹೆಸರು ಹೇಳ್ಬೇಕು ಅಂತಿಲ್ಲ ಯಾಕಂದ್ರೆ ಹೇಳಿದ್ದಾರೆ ಮೆಂಬರಿಗೆ ಕೊಡುದಿಲ್ಲ ಅಂದ್ರೆ ಅವರದ್ದು ಟಾರ್ಚರ್ ಆಗ್ತಾ ಇತ್ತು ನನಗೆ ಬೇಕು ಅಂತ ಹೇಳಿ ಟಾರ್ಚರ್ ಆಗ್ತಾ ಬಿಟ್ರೆ ಸಂಘಕ್ಕೆ ಲೋನ್ ಕೊಡುದಿಲ್ಲ ನಮ್ಮ ಸಂಘದಲ್ಲಿ ಲಾಟ್ರಿ ಮಾಡಿದ್ ಯಾಕೆ ಗೊತ್ತುಂಟಾ ಅವರು ಹೇಳಿದ್ರು ನನಗೆ ಲೋನ್ ಬೇಕೇ ಬೇಕು ನಾನು ಇಲ್ಲದ್ರೆ ನಾನು ಮಾಡ್ತೇನೆ ಅಂತ ಅವ್ರು ಹೇಳಿದ್ರು ನನಗೆ ಲೋನ್ ಬೇಕೇ ಬೇಕು ಅಂತ ಹೇಳಿದಕ್ಕೋಸ್ಕರ ಅದಕ್ಕೋಸ್ಕರ ಮಾತ್ರ ಅವರಿಗೆ ಅದು ಬಿಟ್ಟು ನಾವು ಕಟ್ತಾ ಇದ್ದೇವೆ ಇಷ್ಟರವರೆಗೆ ಕಟ್ಟಿದ್ದೇವೆ ಲಾಟ್ರಿ ಮಾಡಿದ ಅವರು ನನಗೆ ಬೇಕು ಬೇಕು ಅಂತ ಹೇಳಿ ನಮಗೆ ಒತ್ತಾಯ ಆಗ್ತಾರಲ್ಲ ನಮ್ಮ ಸಂಘದವರಿಗೋಸ್ಕರ ಯಾರಿಗೆ ನೀನ್ ಅದೆಲ್ಲ ಹೇಳಲಿಕ್ಕೆ ಹೋಗ್ಬೇಡ ಮಾತಾಡ್ಬೇಡ ಅದೇನು ಮಾತಾಡ್ಬೇಡ ನೀವು ಬ್ಯಾಂಕಿಗೆ ದುಡ್ಡು ಬರೋದು ಬ್ಯಾಂಕಿಗೆ ಅವರನ್ನು ಮಾತಾಡಿ ಬಿಡಲ್ಲ ಸೌಜನ್ಯ ಪೊಣ್ಣು ಎಂಕಲ ಮನೆ ಪೊಣ್ಣು ಅವ್ರಿಗೆ ನ್ಯಾಯ ಸಿಕ್ಕದೆ ಇಲ್ಲದ ಪೊಣ್ಣೆ ಸಂತೋಷ ಧರ್ಮಗುಳ ಮಾಡಿದ್ದೇನೆ ಇಷ್ಟ ಗೊತ್ತ ನ್ಯೂಸ್ ಇದ್ಯಾ ನ್ಯೂಸ್ ನನಗೆ ಹುಷಾರಿಲ್ಲ ಸುಮ್ಮನೆ ನೀವು ಇಷ್ಟು ಜನ ಹಾಕಿದ್ರಿ ಅವ್ರು ಮತ್ತೆ ಬಂದದ್ದು ನೀವು ಬರ್ತೀರಾ ಅಲ್ಲ ನೀವು ಇವತ್ತು ಬರ್ಲಿಕ್ಕಿಲ್ಲ ನಿಮ್ಗೆ ಇವತ್ತು ಮೀಟಿಂಗ್ ಉಂಟಾ ನಾನು ಮನೆ ಭೇಟಿಗೆ ಮನೆ ಭೇಟಿಗೆ ಬರ್ಲಿಕ್ಕೆ ಮನೆ ಭೇಟಿಗೆ ನೀವು ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ಟಿದ್ದೀರಾ ನಿಮ್ಮ ಬ್ಯಾಂಕ್ ಮನೆ ಭೇಟಿಗೆ ಬರುದು ಇಲ್ಲಡೆ ವೈಜಾತ ಅದು ಈಗಿನ ಬ್ಯಾಂಕ್ ಬರೋರಿಗೆ ಈಗಿನ ಮನೆ ನಿಂತೀನಿ ಬೀಗ ಬಂದ ಕೂಡ
ಯಾಕೆ ಎಲ್ಲರಿಗೆ ಇಲ್ಲಂಚ ಬರ್ತಾರೆ ನೀ ಅಂತ ಕೇಳಿ ಯಾರು ಬೇರೆ ಇಲ್ಲ ನಿಮ್ಗೆ ಬರ್ತದೆ ಈ ನಿಮ್ಗೆ ಎಂತ ಟೆಂಪಲ್ ಉಂಟು ಎಂಕುಲ ನೆಲೆಗೆ ಎಂಕುಲು ಬಗೆರೆ ಕಟ್ಟೋಡು ಬ್ಯಾಂಕ್ ಅಕೌಂಟ್ ನಿಗಣ ಕಟ್ಟೋಡು ಈಗ ಸೌಜನ್ಯಗೆ ನ್ಯಾಯ ತಿಕೊಂಡು 3 ವಾರ ಎಂಕ್ಲ ನಿಕ್ಲು ಕಟ್ಟಿದ್ದಾರೆ ನಮ್ಮಲ್ಲೇ ಜನ ಎಂತ ಮಾಡ್ಕೊಂಡು ಅಬ್ಜೆಕ್ಷನ್ ಈ ಕಡೆ ಕಂಟ್ರೋಲ್ ಹೆಂಗೆ ఒక నికుల్ కూడా వీడియో మల్పోయారు ఇక్కడంతా క్లోజ్ ಮಾಡ್ತಾನ ಹಾ ವಿಡಿಯೋ ಮಲ್ಪೋಯ ನೀ ಎಂಕು ಫೋನ್ದುಲ್ಲ ವಿಡಿಯೋ ಮಾಡ್ಬೇಡ ದಿನ ಮಾಡಲ್ಲ ಇಲ್ಲದೆ ಕಳಪೆ ಹೆಂಗೆ ಆಗಿದೆ ಮಾತಾಡ ಬರ್ಚಿ ವಿಡಿಯೋ ಮಾಡ್ಪಾಡು ಟೆನ್ಷನ್ ಆಗೋಣಿಗೆ ಜೇಂದ್ರ ಸಾಲ ಕೊಡ್ತು ನಟ್ಟಿಂದದೆ ಅತಿ ನಿಕ್ಲಿಗೆ ಉಪವಾಸದ ಕೊಡ್ತಡು ವಯ್ಯನ ಸಾಲ ತೀವೋದ ನಿಕ್ಲಿ ಸಾಲ ಬಂಡ ಐಪಿ ಕಟ್ಟು ಸೌಜನ್ಯಗೊಂದು ನ್ಯಾಯ ತಿಕ್ಕುವ ವಿಷಯ ಅವರಿಗೆ ಉಪವಾಸದ ವಿಷಯ ಮಾತಾಡೋದಿಲ್ಲ ಬ್ಯಾಂಕ್ ಬಡ್ಡಿ ಬಡ್ಡಿ ಉಳಿದೈತಿ ನನ್ನ ಹೋದ ಮಾತಾಡೋದು ರೆಡಿ ಇಲ್ಲ ಅವು ಎಕ್ಕಲ್ಲ ಕೆಟ್ಟ ಕಟ್ಟ ಸ್ಟೇಟ್ಮೆಂಟ್ ಕೊಡ್ಲಿ ಅದು ಬರ ಬ್ಯಾಂಕ್ ನಿಂತ್ಕೊಡ್ಲಿ ಸ್ಯಾಲ ಅಲ್ಲಿ ಹೋಟ್ಲ್ ಇರ್ತಾನೆ ನೀ ದತ್ರ ಕಡ ಸ್ಯಾಲರಿ ಹೋರಾಟ ಬರ್ಕೊಂಡು ಗವರ್ಮೆಂಟ್ ಜಾಬ್ ಮಿಸ್ಟರ್ ಬಂದು ನಿಮ್ಮ ನಕ್ಕ ಅಕೌಂಟ್ ಬ್ಯಾಂಕ್ ಹೋದಕ್ಕೆ ಏನು ಇಲ್ಲ ಬ್ಯಾಂಕ್ ಮೆಸೇಜ್ ಮಾಡ್ಕೊಳ್ಳೋದ ಹೇಗಿದೆ ಒಂದು ದಾಯಿಗೆ ಬರ್ಕೋಣ ಎಂಟ್ಲಿಗೆ ದಾಯ ಬರ್ಕೋಣ ಅವು ಎಂಚಿನ ಸರ್ ಅವು ಎಂಕ್ಲ ಸ್ಯಾಲರಿ ಎಂಟು ಸ್ಯಾಲರಿ ತಗೊಂಡ ನೀವು ಲೋನ್ ಮಾತ್ರ ಅವು SBI ಬ್ಯಾಂಕ್ ಆ ಕೊಡುವ ಅಂಚನೆ ವಿಡಿಯೋ ಕೊಯ್ಯ ನಮ್ಮ ಆತಂದು ಜನ ವಿಡಿಯೋ ಮಾಡಿ ಬರವಲ್ಲ ಯಾ ಬಂದ್ ವಿಡಿಯೋ ಮಾಡಿ ನಗರ ಗೋಡಿಗೆ ನಮ್ಮ ಕಂಡ ನಾಲೆಜ್ ಅದ ಪಕ್ಕದಲ್ಲಿ ಅಟ್ಟು ನಗರ ಕಟ್ಟೆ ಓ ಸಕ್ಕಾಗಿ ಬಂದು ಅದೆಲ್ಲ ಜನರ 10 ಗಂಟೆಲಿ ಅವರ ಮಚ್ಚಿ ನಾವು ಹೊಡೆದಿದ್ರೆ 10 ರೂಪಾಯಿ ಕೊಡು ವಾರ ಕೊಡು ನಾಲ್ಕು ಅಂತಿಮೆ ಇಲ್ಲ ಅವಾಗ ಗೊತ್ತಿರ್ಲಿಲ್ಲ ಅಂತ ಅವರಿಗೆ 2 ಗಂಟೆ ಹೇಳಿದಾಗೆ ನನಗೆ ವಿಷಯ ಗೊತ್ತಿರ್ಲಿಲ್ಲ ಇವಾಗ ನಾನು ಗೊತ್ತಾದ ಅವ್ರು ಕೊಡುದಿಲ್ಲ ಅಂತೆ ನಾನೆಂತ ಮಾಡುದು ನಾನು ಜೀವದ ಕೇಳದ ನಾನು ಬಾವಿಗೆ ಆದಾಗಷ್ಟೇ ಕೊಡದಿದ್ದರೆ ಎಂತ ಮಾಡುದು ನಾನು ಅಲ್ಲ ನಾನು ಕೊಡಲ್ಲ ಅಲ್ಲ ಅವರು ಕಟ್ಟಲ್ಲ ಅವ್ರ ಹತ್ರ ಇಲ್ಲ ಇಂದು ಇಂದು ದೋಸ್ತಿರ ಕಂತು ಒಂಜಿ ದೋಸ್ತಿರ ವಾರಡು 3,825 ಅವು ಸ್ಯಾಲರಿ 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 ಅದು ಕಂತು ಕಟ್ಟುವ ಸ್ಯಾಲರಿ ಇದು ಮಾಡ್ಬೇಡಿ ಇದು ಮಾಡ್ಬೇಕ ಇದು ಹೋಗ್ತದೆ ಅಲ್ಲ ಅವ್ರು ಹೋರಾಟ ಇಟ್ಟಿಲ್ಲ ಈಗ ಹೋರಾಟ ಅಂದ್ರೆ ದಾಯಿ ಗಂಟ್ಲೆ ಬರ್ಪುಣ ಇನ್ನು ಸ್ಯಾಲರಿ ಇಂಚಿನ ಯಾ ಸ್ಯಾಲರಿ ತೆಪ್ಪುಣ ಅಂದು ಸ್ಯಾಲರಿಯಾ ಇಲ್ಲ ಇಲ್ಲಿ ಗೋಜಾರ ಬರ್ಪುಣ ಯಾರಿಗೆ ಹೆಂಗುಲ ಲಿಂಕ್ ಮಾಡಿ ದುಮ್ಮುಲ ಲಿಂಕ್ ಮಾಡ್ತಾರೆ ಹೆಂಗುಲ ನಂಬರ್ ಲಿಂಕ್ ಮಾಡ್ಬಿಟ್ಟು ಸ್ಯಾಲರಿ ಅಂತ ಸ್ಯಾಲರಿ ಕೊಡ್ತಾರೆ ಇದು ಸ್ಯಾಲರಿ ಅವು ಅವು ಪಾಚರು ಉಜ್ಜರು ಸಂಸ್ಥೆ ಮಾಡ್ಕೊಂಡು ಬ್ಯಾಂಕ್ ಹೆಂಗೆ ಹೆಂಚೆ ಮಾಡ್ಕೊಂಡು ಯಾರು ಆತ ಅಮೌಂಟ್ ಮಾಡ್ಬೇಕು ಬ್ಯಾಂಕ್ ಕಟ್ಟುವ ಈ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ಲಿ ಕಟ್ಟುವ ಅಂತದ್ದು
ಈರು ಎಂಕುಲ್ಲ ಪಾಸದ ಉನ್ನಜೀದು ಪೋಡ್ಚಿ ಬರ್ಪೇರು ಸೌಜನ್ಯನ ಮಾಡ್ರಾದು 16 ವರ್ಷ ಅಂಡು ಈತು ಮುಟ್ಟ ಸಿವಿಲ್ ಕೋರ್ಟ್ ದಿ ಬರ್ಲೆ ಕೋರ್ಟ್ ಮಕ್ಕಳೇ ಕೊಂಚ ನ್ಯಾಯ ಐತಿ ಅಕ್ಕ ಪಾಪಲ ಕೊತ್ತ ನಿಕಲ ರಾತ್ ಗ್ರೂಪ್ ಇತ್ತು ನಿಕಲ ನಮಗೆ ಮಂಡಲಕ್ಕೆ ಕಂಪ್ಲೇಂಟ್ ಆಯ್ತಾ ನಿಕಲ ಬೋಲತ್ತ ನಿಕಲ ಬೋಲೆ ಎಂಕಲ ಕೋರ್ಟ್ ಕಟ್ಟುವ ನ್ಯಾಯ ನಿಕಲ ಧರ್ಮ ಕಾಕೋ ಕೋರ್ಟ್ ವರ್ಕರ್ ಆಯ್ತು ಎಂಕಲ ಗ್ರೂಪ್ ಇಜ್ಜಾ ಎಂಕಲ ಮತ್ತೆ ಕಂಪ್ಲೇಂಟ್ ಮಾಡ್ತಕ್ಕ ಅಜ್ಜಿ ನಾನು ಅದೇ ಹೇಳ್ತೆ ಈಗ ಚರ್ಚೆ ಬೇಡ ಅದು ಕಂಪ್ಲೇಂಟ್ ಮಾಡ್ಕೋ ಜಿಂದ ಇದು ಬ್ಯಾಂಕ್ ದಾಗ ಒಂದು ಲೋನ್ ಬಂದ ನಕಲ ಉಸ್ನಾಡ್ ಬಂದಿ ನೋಡು ನಿಕಲ ಇಜ್ಜಾ ನಿಕ್ಕಲ ಕಟ್ಟಾರೆ ತೀರಂದೆ ತೋ ಆವತ್ತು ಕಟ್ಟಾಲೆ ಅಂಚೆ ಕಟ್ಟಾಲೆ ಅದು ನಿಕಲ ಆ ರೀತಿ ಹೇಳವಾದ ಕಟ್ಟಾಲೆ ಆ ಚಾತೆ ಕಾಸ್ ಕಟ್ಟಿಜಿ ಅಂಚೆ ಕಟ್ಟಾಲೆ ಕಟ್ಟಾಲೆ ನನ್ನ ಮಾತಾಡಿದಿ ಕಟ್ಟಾಲೆ ನಿಕಲ ಕಟ್ಟಾಲೆ. ಮರ್ಯಾದೆ ಜನಿಗಳ ಕಟ್ಟಾವ ಬಂದರೆ ಮುಗ ಮಾತಾಡಿದಿ ಸೀದಾ ಹೋಗ್ಬಿಡೆ ಹೆಂಗ ಕಟ್ಟಾವ ಹೋಗ್ಬಿಡೆ ಹೆಂಗ ಮುಗ ಕಟ್ಟುವ ಕೋರ್ಟ್ ಬರಡಿ ಕೋರ್ಟ್ ಎಂಕಲ್ ಇಲ್ಲ ಗೊತ್ತಿಲ್ಲ ಈಗ ಲಿಂಚಿನ ಕೋರ್ಟ್ ನೋಡಿ ಎಲ್ಲ ದೋಸ್ತಿನಲ್ಲಿ ಹೆಂಗ ನೆಲಕ್ಕೆ ಇಂತ ಬಿಸಿನೆಸ್ ಮಾಡೋಳ್ಳದ ಈ ಒಂಜಿ ಸಂಘಟನೆ ನಿಕಲ 4 ಗಂಟೆಗೆ ಅವಸರ ಅವ್ರು ಗಟ್ಟಿ ಹೇಳ್ತಾರೆ ಅವ್ರು ಗಟ್ಟಿಗೆ ಮೇಲೆ ಬ್ಯಾಂಕಿನ ಬರ್ತದೆ ಬ್ಯಾಂಕಿನ ಕೋರ್ಟ್ ನೋಟಿಸ್ ಬರ್ತದೆ ನಂಗೆ ಬೇಡ ಗಟ್ಟಿಗೆ ತೊಂದರೆ ನಾನು 1 ರೂಪಾಯಿ ಕೊಡ್ತೀನಿ ಸಿವಿಲ್ ಕೋರ್ಟ್ ಮುಂಚೆ ನೋಟಿಸ್ ಬರ್ತದೆ ಎದುರು ಬರ್ತದೆ ಎದುರು ದೆಪ್ಪಲೆ ಕಂಡದ ವೀಡಿಯೋ ದೆಪ್ಪೊಚ್ಚಿ ಎದುರು ಬಲೆ ಸೋಷಿಯಲ್ ಮೀಡಿಯಾ ಬಡ ರೆಂಕ್ಲ ಮೂಡ ಇದು ಈ ಸೋಷಿಯಲ್ ಮೀಡಿಯಾ ಬಡ ರೆಂಕ್ಲ ಮೂಡ ಬಳೆನಲ್ಲಿ ನೆಟ್ಟಿದ್ರು ಬೇಡ ಪಾಪೆ ಅಕ್ಕ ಮತ್ತೆ ಫೋಟೋ ತೆಕ್ಕೊಡಿ ಇವಾಗ ಹೆಂಗ್ ಫೋಟೋ ತೆಕ್ಕೊಡಿ ನಂಗೆ ನಾನೇ ಮಾಡೋಣ ಫೇಸ್ಬುಕ್ ಅಲ್ಲಿ ಇಟ್ಕೊಂಡು ಮಾಡು ಈಗ ತೆಕ್ಕೊಚ್ಚಿ ಬಂತು ಬಲೆ ಎದು ಬತ್ತು ತೆಪ್ಪಲೆ ಅನ್ನ ವಿಡಿಯೋ ಕಂಡು ತೆಕ್ಕೊಚ್ಚಿ ತರುವ ಲೆಕ್ಕ ಎದುರು ಬತ್ತು ತೆಪ್ಪಲೆ ಕಂಗಲೆ ಕೊಟ್ಟು ಅವ ಕಲ್ವೆ ಉಳ್ಳೆ ಅವ ಏನ್ ಕಲ್ವೆ ಉಳ್ಳೆ ಇದ ಕಲ್ವೆ ಇರೋ ಏನ್ ಕಲ್ವೆ ಆ ಕಲ್ವ ನನಗೆ ಕುದರ್ ಬಲ್ನಿಗೆ ಎದುರು ನನಗೆ ಎದುರು ಹೋಗ್ತೀಯ ಆ ಕಲ್ವ ಕಲ್ವೆ ಏರಿ ಏನವ ಜನತ ಆ ಕಲ್ವೆ ಏರಿ ನನ್ನ ಮೊಬೈಲ್ ಅಲ್ಲಿ ನಿಮ್ಮ ಒಂದು ಫೋಟೋ ತೋರಿಸ್ಬೇಕು ಇವಾಗ ನಿಮ್ಮ ಒಂದು ಫೋಟೋ ತೋರಿಸ್ಬೇಕು ನೀವು ತೆಗೆದಿದ್ದೀರಲ್ಲ ನಿಮ್ಮ ಒಂದು ತೋರಿಸ್ಬೇಕು ಫೋಟೋ ಆನ್ మేడం నానే కుళ్ళుని ఒక్కడ కుళ్ళు దాల ప్రెజెంట్ పోయి నిక్కల్ దెప్పొలిಗೆ నిక్కల్ దెప్పొలిಗೆ నిక్కల్ దెప్పొలిಗೆ ಎಂಗ್ಲಿ ನಿಕ್ಲ ಇಲ್ಲಾಡೆ ಬತ್ತಿಜ್ಜಾತ ಎಂಗ್ಲಿ ಮೊಗಲ್ ಲೆತ್ತೇರಿ ಏರ್ ಲೆತ್ತೀನಿ ಈರ್ ಲೆತ್ತೀನಿ ಲೆತ್ತಿನಕ್ಕೆ ಬತ್ತೀನಿ ಎಂಗ್ಲು ಹಾಲು ಲೆತ್ತದೇ ಎತ್ತಿನಕ್ಕೆ ಬತ್ತದಿನ ಎಂಕ್ಲಿನ ಎಂಕ್ಲಿದ ಹಾಲು ನಾಚಿಗೆ ಹೆಜ್ಜಿ ಸತ್ಯ ಹೇಳಲಿಕ್ಕೆ ನಮ್ಗೆ ನಾಚಿಗೆ ಇಲ್ಲ ಸತ್ಯ ಹೇಳಲಿಕ್ಕೆ ನಮ್ಗೆ ನಾಚಿಗೆ ಇಲ್ಲ ಕಾರಣಕ್ಕೆ ಅದು ವಿಡಿಯೋ ಮಾಡ್ಲಿಲ್ಲ ಮಾಡಿ ಹೇಳಿ ಮನೆಯವರು ಅಂತ ಹೇಳಿ ನಾವು ಈಗ ನಮ್ಗೆ ಸೌಜನ್ಯ ಪರ ಹೋರಾಟ ಮಾಡ್ಲಿಕ್ಕೆ ನಾವು ಎಲ್ಲ ಕಡೆಗೆ ನಾವು ಸಹ ಹೋಗಿದ್ದೇವೆ ಅವರಿಗೆ ಒಂದು ನ್ಯಾಯ ಸಿಗಲಿ ಅಂತ ಎಲ್ಲರ ಬೇಡಿಕೆ ಅವರಿಗೆ ಇವರಿಗೆ ಮನೆಗೆ ಯಾಕೆ ಬಂದಿದ್ದು ಅವರು ಬಂದ ವಿಷಯ ನಮಗೆ ಗೊತ್ತಿಲ್ಲ
ಅವರನ್ನು ಯಾರ ಇಲ್ಲಿಗೆ ಕಳಿಸಿದ್ದಾರೆ? ಯಾರನ್ನು? ಸಂಘದ ಮೇಡಮ್ ಅವರು ಇವತ್ತು ಬರುವುದಾದ್ರೆ ನಮ್ಮನ್ನು ಕರೀತಾರೆ, ಮೀಟಿಂಗಿಗೆ ನೀವು ಬನ್ನಿ, ನಾವು ಇಲ್ಲಿಗೆ ಬರ್ಲಿಕ್ಕೆ ಉಂಟಂತ ಅವರು ಹೇಳ್ಬಹುದಿತ್ತು, ಅವರು ಹೇಳಿಲ್ಲ. ಮನೆಗೆ ಬಂದು ಗಲಾಟೆ ಮಾಡ್ಬೋದಾ? ನೀವು ಕಂಪ್ಲೇಂಟ್ ಕೊಡಿ, ನೀವು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡ್ತೇವೆ. ನಾವು ಹಣ ಕಟ್ಟುವುದಿಲ್ಲ ಅಂತ ನಾವು ಹೇಳುವುದಿಲ್ಲ. ಕೋರ್ಟಲ್ಲಿ ಕಟ್ಟಬಹುದಲ್ಲ? ಕೋರ್ಟ್ನಲ್ಲಿ ನಾವು ಹಣ ಕಟ್ಟುತ್ತೇವೆ. ಪ್ರತಿಭಟನೆಗೆ ಹೋಗ್ತಾರೆ ಏರಿ ತೊಕ್ಕಕ್ಕೆ ಹೋಗ್ತೀನಿ, ಸುಳ್ಳಿಗೆ ಹೋಗ್ತೀನಿ, ಕುತ್ತಾರಿಗೆ ಹೋಗ್ತೀನಿ, ನನ್ನ ಹೊಡೆಯಬಹುದು. ನಿಮ್ಮ ಮನೆಗೆ ಬಂದು ಇವರು ಗಲಾಟೆ ಮಾಡ್ಬೋದಾ? ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡ್ಬೋದಾ? ಸೌಜನ್ಯಕ್ಕೆ ಇವರಿಗೆ ಸಹ ಸಪೋರ್ಟ್ ಮಾಡಬಹುದಲ್ಲ ನಮ್ಮಲ್ಲಿ ಸೇರಿ. ಇಲ್ಲಿ ನಮ್ಮನ್ನು ಕರೆದಿದ್ದು ಯಾರು? ನೀವಲ್ಲ? ಇದು ನಿಮ್ಮನ್ನು ಕರೆದದ್ದು ನಾವು. ಮನೆಯವರು ಕರೆದದ್ದು? ನಮ್ಮ ಫ್ರೆಂಡ್ ಮನೆ. ಇವರಿಗೆ ಮುನ್ನೆ ಒಂದು ಆತ್ಮವಾಪಸ್ ಆಗಿ ಮುನ್ನೆ ಬಂದದ್ದು. ಇವರು ನಮ್ಮ ಹತ್ರ ಹೇಳಿದ್ರು ನಮಗೆ ಇದು ಕಟ್ಲಿಕ್ಕೆ ಆಗುದಿಲ್ಲ, ಇದು ಇವತ್ತು ಹೇಳಿದಲ್ಲ. ಇವರು ಮುನ್ನೆ ಸ್ಟೇಟಸ್ ಹಾಕಿದ್ರು ನಾನು ಆತ್ಮಹತ್ಯೆ ಮಾಡ್ಬೇಕು ಅಷ್ಟೇ, ನನಗೆ ಇನ್ನು ಏನು ಬೇರೆ ಏನು ಮಾತಾಡ್ಬೇಡಿ, ಇದು ಮಾತಾಡ್ಬೇಡಿ. ಇವರು ಇವತ್ತು ಬರ್ಲಿಕ್ಕಿಲ್ಲ, ಇವರು ಇಲ್ಲಿಗೆ. ಇದು ನಮ್ಮ ನೆರೆಕೆರೆ. ಇವರು ಹೇಳಿದ್ರು ಈ ಮನೆಯಲ್ಲಿ ನೀವೇನು ಮಾಡುದು ಅಂತ ಹೇಳಿದ್ರು. ನಮ್ಮ ನೆರೆಕೆರೆ ಮನೆ ಹತ್ರ ನಾವು ಬರದೆ. ಈಗ ಅವರು ಹೆಂಗಸರಿಗೆ, ನಿಮ್ಮ ಹೆಂಗಸರಿಗೆ ಹೊಡೆದಿದ್ದಾರಲ್ಲ, ಅದಕ್ಕೆ ಏನ್ ಮಾಡ್ತೀರಾ ನೀವು? ಅವರಿಗೆ ನಿಮ್ಮ ಹೆಂಗಸರಿಗೆ ಹೊಡೆದಿದ್ದಾರಲ್ಲ, ಅದಕ್ಕೆ ಏನ್ ಮಾಡ್ತೀರಾ ನೀವು? ನಾವು ನೋಡ್ತೀವಿ ಅಂತ ಹೇಳಿದ್ದುಂಟು, ನಮ್ಮ ಹತ್ರ ಉಂಟು ತೊಂದ್ರೆ ಇಲ್ಲ. ಒಳ್ಳೆ ಜಾಗ ಇದೆ, ಒಳ್ಳೆ ಜಾಗದಲ್ಲಿ ಆಗಿದ್ದು. ಇದು ಧರ್ಮಸ್ಥಳದಲ್ಲಿ ಒಳ್ಳೆ ಜಾಗ. ನಮ್ಮ ಮನೆ ಮಗಳು, ನಮ್ಮ ಮನೆ ಮಗಳಿಗೆ ನ್ಯಾಯ ಸಿಗ್ಬೇಕು. ನಾವು ಇದು ದೇವರನ್ನ ಸತ್ಯ ಹೇಳುದು. ಮೊನ್ನೆ ಇವರು ಹೇಳಿದ್ದಾರೆ, ಯಾರು ಈ ಮುನಿರಾಕ್ ಅಂತ ಹೇಳುವವರು ಹೇಳಿದ್ದಾರೆ, ನನಗೆ ಸಹ ಕಟ್ಲಿಕ್ಕೆ ಕಷ್ಟ ಆಗ್ತದೆ, ನೀವೇನು ಅಂತ ಮಾತನಾಡಿ ಇಲ್ಲದೆ ನನಗೆ ಸಹ ಜೀವ ತೆಗೆದು ಮನೆಗೆ ಬಂದು ಕಂಪ್ಲೇಂಟ್ ಮಾಡಿ ಈಗಲೇ ಮಾಡಿ ಕಂಪ್ಲೇಂಟ್ ಮಾಡಿ. ನಾವು ಹೇಳ್ತೇವೆ, ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ. ಪೊಲೀಸರು ಬರ್ಲಿ, ಮಾಡಿ ಈಗಲೇ ಮಾಡಿ. ನೋಡ್ಕೊಳ್ತೀವಿ ಅಂತ ಹೇಳಿದ್ರು, ತೊಂದ್ರೆ ಇಲ್ಲ. ನಾವು ಏನಂದ್ರೆ ಈಗ ನಿಮ್ಮ ಮನೆಗೆ ಬಂದು ಹೊಡೆದಿದ್ದಾರಲ್ಲ, ನಿಮ್ಮ ಹೆಂಗಸರಿಗೆ ಹೊಡೆದಿದ್ದಾರಲ್ಲ, ಯಾಕೆ ಹೊಡೆದಿದ್ದು? ಕಟ್ಲಿಲ್ಲ ಅಂದ್ರೆ ಅವ್ರು ಕಟ್ತಾರೆ, ಹೊಡೆದಿದ್ದು ಯಾಕೆ? 3,000 ದುಡಿಯುದು, ಇದಕ್ಕೆ 2,500 ಕಟ್ಟಬೇಕು. ಈ 500 ರೂಪಾಯಿ ನಾವು ಹೊಡೆದಿದ್ದು ಯಾಕೆ? ಅವ್ರು ಬಾಡಿಗೆ ಉಂಟು, ಇಲ್ಲಿ ಹೇಗೆ ಕೊಡುದು ನಾವು? ಈಗ ಅವ್ರು ಗೊತ್ತಾಗ್ತದೆ, ಕಂಪ್ಲೇಂಟ್ ಕೊಡ್ತೇವಲ್ಲ. ಸತ್ತೋಯ್ತು. ಇಲ್ಲಿ 70 ಮನೆ ಪಾಪದವ್ರದ್ದು. ಇಲ್ಲಿ ಇದನ್ನು 68 ಮನೆಗೆ ಲೋನ್ ಇದೆ, ಒಂದೊಂದು 4 ಜನಕ್ಕೆ ಲೋನ್ ಇದೆ, ಒಂದೊಂದು ಮನೆಯಲ್ಲಿ ಕೊಟ್ಟಿದ್ದಾರೆ. ಇವರು ಒಂದು 50,000 ಲೋನ್ ಕೊಟ್ರೆ ಅದರಲ್ಲಿ 20,000 ಸಂದಿದ್ರು ವಾಪಸ್ ಕೇಳ್ತಾರೆ, 50,000 ಬೇಕಂತ. ಇದನ್ನು ಬಿಡ್ಲಿಕ್ಕೆ ಅವರು ಬಿಡುದಿಲ್ಲ. ಬೇಡ ಇದು ನಾವು ಧರ್ಮಸ್ಥಳಕ್ಕೆ ಹೋಗಿ ತೆಗೆದಲ್ಲ, ನಮ್ಮ ಮನೆಗೆ ಬಂದು ಇವರು ಕೊಟ್ಟದ್ದು. ಬ್ರಿಟಿಷರ್ ಹೇಗಿದೆ ಹಾಗೇನೆ ಇವರದ್ದು ಲೋನ್ ವಿಷಯ. ಮನೆ ಬಂದು ಗಲಾಟೆ ಮಾಡಿ ಹೊಡೆದು ಹೋಗಿದ್ದಾರೆ, ಎಂತ ಮಾಡ್ತೀರಾ? ಹೆಂಡತಿ ಮಾರು ನಾವು ಹಾಸ್ಪಿಟಲ್ ಕರೀರಿ, ಪೊಲೀಸ್ ಕರೀರಿ, ಅವ್ರು ಕೂತ್ಕೊಳ್ಳಿ. ಇವರದ್ದು ಬ್ರಿಟಿಷರ್ ರೂಲ್ಸ್ ಇವರು ಆರ್ಟ್ ಪೇಷಂಟ್ ಮುನ್ನೆ ಇವರು ಕರ್ಕೊಂಡು ಹೋಗ್ಬೇಕು 112 ಗೆ. ಇವರು ಬ್ರಿಟಿಷರ್ ರೂಲ್ಸ್ ಇವರದ್ದು. ನನ್ನ ಫ್ರೆಂಡ್ ವಾರ 14,020 ನಾವು ಲೋನ್ ಇಲ್ಲ, ಒಂದು ಹೆರಿಗೆ ಆದ್ರೆ ಬರ್ಬೇಕು ಮ್ಯಾಮ್. ಇಲ್ಲಿ ಏನಾದ್ರೆ ನಮ್ಮ ಹಾಸ್ಪಿಟಲ್ ಇರುವಾಗ ಸಾಕ ಲೋನ್ ಅಂತ ಮದ್ದಿಗೆ ದುಡ್ಡಿಲ್ಲ. ಇವರದ್ದು ಲೋನ್ ಕಟ್ಟಿದ್ದೇನೆ ನಾನು. ಹೆಂಡತಿ ಮಕ್ಕಳು ಎಲ್ಲಿ ಹೋಗಿ ಬಿಚ್ಚ ಕಟ್ಲಿಕ್ಕೆ ವಾಪಸ್ಸು ಗ್ರಾಮೀಣ ಮನೆಗೆ ಬರ್ಲಿಕ್ಕೆ ಪರ್ಮಿಷನ್ ಇಲ್ಲದೆ ಬರುವಾಗಿಲ್ಲ ಯಾರು ಕೂಡ. ನಮಗೆ ಹೆಲ್ಪ್ ಮಾಡುವವರು ಬಂದರೆ ಅವರು ಕಳ್ಳರು. ಪೊಲೀಸ್ ಕರೀರಿ. ಸೌಜನ್ಯಗೆ ನ್ಯಾಯ ಸಿಗ್ಲಿ, ಯಾಕೆಂದ್ರೆ ಸಿಗ್ಬೇಕು. ನಾವು ಸುಳ್ಳ್ಯಕ್ಕೆ ನಾವೆಲ್ಲ ಹೋರಾಟ. ಪೊಲೀಸ್ ಕಂಪ್ಲೇಂಟ್ ಫೋನ್ ಮಾಡಿ. ಬ್ರಿಟಿಷರ್ ರೂಲ್ಸ್ ಇವರದ್ದು. ಬ್ರಿಟಿಷರ್ ಹೇಗೆ ಮಾಡ್ತಿದ್ರು, ಕಂದಾಯ ಕಟ್ಟಲಿಲ್ಲ ಅಂದ್ರೆ ಹಾಗೆ ವಾರ ಕಂದಾಯ ಕಟ್ಟಬೇಕು, ಗೊತ್ತಾಯ್ತಾ? ಇವರಿಗೆ ಕಂಪ್ಲೇಂಟ್ ಮಾಡಿ, ನೀವು ಕಂಪ್ಲೇಂಟ್ ಮಾಡಿ. ಪೊಲೀಸ್ ಕರೀರಿ. ಮನೆಗೆ ಬಂದು ದುಡ್ಡು ಕೇಳುವಾಗಿಲ್ಲ. ಮನೆಗೆ ಬಂದು ದುಡ್ಡು ಕೇಳುವಾಗಿಲ್ಲ. ಇಲ್ಲ, ಮನೆಗೆ ಬರುವಾಗಿಲ್ಲ. ಬ್ಯಾಂಕಿಗೆ ದುಡ್ಡು ಹಾಕಿದ್ದು ಬ್ಯಾಂಕ್ ನಲ್ಲಿ ತೆಗಿಬೇಕು, ಬ್ಯಾಂಕಿಗೆ ಹಾಕ್ಬೇಕು ನಾವು ದುಡ್ಡು. ಇದು ನನಗೆ ಸುಮ್ನೆ ಫೇಕ್ ಮೆಸೇಜ್ ಬರ್ತಾ ಉಂಟು ಇವ್ರದ್ದು. ಸ್ಯಾಲ್ರಿ ಅಕೌಂಟ್ ನೋಡ್ತೀವಿ, ನಾನು ತೋರಿಸ್ತೀನಿ ನಿಮ್ಗೆ. ಕೋರ್ಟ್ ನೋಟಿಸ್ ಕೊಡ್ಬೇಕು, ಕಟ್ಟಿಲ್ಲ ಅಂದ್ರೆ ಮನೆಗೆ ಬರುವಾಗಿಲ್ಲ. ನೋಟಿಸ್ ಬಂದಿದೆ ನಿಮಗೆ ನೋಟಿಸ್ ಬಂದಿದ್ಯಾ? ನೋಟಿಸ್ ಬರ್ಲಿಲ್ಲ. ನೋಟಿಸ್ ಬರ್ತಾ ಇದ್ರೆ ಅವ್ರು ಯಾಕೆ ಬರ್ಬೇಕು? ಬರುವಾಗಿಲ್ಲ. ಕಂಪ್ಲೇಂಟ್ ಮಾಡಿ. ನೋಡಿ ಇದು ನೋಡಿ ಇವರದ್ದು ಕೊರೋನಾ ಅಷ್ಟು ದಿನ ಇದು ಮಾಡುವಾಗ ಇದು ಮೆಸೇಜ್ ಸ್ಯಾಲ್ರಿ ನನಗೆ ಗವರ್ಮೆಂಟ್ ಜಾಬ್ ಅಲ್ಲಿ ಇಲ್ಲ. ನಾನು ಲೋಕಲ್ ಜಾಬ್ ಅಲ್ಲಿ ಇರುದು. ವಾರ ಸ್ಯಾಲ್ರಿ ಬರ್ತದೆ ನನಗೆ ಇವರ ಕಡೆಯಿಂದ. ಯಾವ್ದು ನಮ್ಮ ಇವ್ರದ್ದು ಸ್ವಸಹಾಯ ಕಡೆಯಿಂದ ಬರುವುದು ಮೆಸೇಜ್ ನನಗೆ 14,000 ಸ್ಯಾಲ್ರಿ ಉಂಟಂತೆ ವಾರಕ್ಕೆ. ಆ ತರ ಮಾಡಿದ್ದಾರೆ. ಇದರಲ್ಲಿ 3 ಲಕ್ಷ ಉಂಟು ನೋಡಿ, 3 ಲಕ್ಷ
ಓಪನ್ ಮಾಡಿ 3 ಲಕ್ಷ 3 ಲಕ್ಷ ದುಡ್ಡು ಉಂಟಲ್ಲಿ. ನಿಮ್ಮ ಸಾಲ ಇಲ್ಲ, ನಿಮ್ಮ ಹೆಚ್ಚುವರಿ ನೀವು ಕಟ್ಟಿದ ದುಡ್ಡು 3 ಲಕ್ಷ ಉಂಟು. ಅದರಲ್ಲಿ ಸಾಲ ಇಲ್ಲ, ಸಾಲ ತೋರಿಸ್ಲಿ ಅವಳು, ಸಾಲ ತೋರಿಸಿ ನಿಮ್ದು, ನಿಮ್ಗೆ ಸಾಲ ತೋರಿಸಿ. ನಿಮ್ಮಲ್ಲಿ ಈಗ 3 ಲಕ್ಷ ಎಕ್ಸ್ಟ್ರಾ ಉಂಟು, ಅದು ತೆಗಿಬಹುದು ನಿಮ್ಗೆ, ಅದು ತೆಗಿಬಹುದು. ನಿಮಗೆ ಸಾಲ ಇಲ್ಲ, ಅದರಲ್ಲಿ ಸಾಲ ಇಲ್ಲ. ಸಾಲ ಇದ್ರೆ ಇವೆಲ್ಲ ಹೊಡೆದಿದ್ದಾರಲ್ಲ. ಅಷ್ಟೇ ಹೇಳುದು. ಬ್ರಿಟಿಷರ್ ಹೇಗೆ ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ, ಹೊರಗೆ ನಿಂತ್ಕೋಬೇಕು. ಅನ್ನ ತಿನ್ಲಿಕ್ಕೆ ಬಿಡ್ಲಿಲ್ಲ, ಹಾಗೆ ಇವರು ಮಾಡುದು. ಹಾಗೆ ನೀವು ಕರ್ದಿದ್ದು ಒಳ್ಳೇದಾಯ್ತು, ಅವ್ರು ಇರುವಾಗ್ಲೇ ಕರ್ದಿದ್ದು ಒಳ್ಳೇದಾಯ್ತು. ಮನೆಗೆ ಬರುವಾಗಿಲ್ಲ. ಇಲ್ಲ, ನಿಮ್ಮ ಲೋನ್ ಅಲ್ಲ, ನಿಮ್ಮ ಲೋನಿನ ಪ್ರೂಫ್ ತೋರಿಸ್ಲಿ ಅವರು, ಬ್ಯಾಂಕಿಂದು ತೋರಿಸ್ಲಿ. ನನ್ನ ಹೆಂಡತಿ ಮದ್ದಿದ್ರು, ಅವರನ್ನು ನೂಕಿ ಇದು ವಿಡಿಯೋದಲ್ಲಿ ಉಂಟು. ಅದು ಈಗ ಹೊಡೆದಿದ್ದಾರಲ್ಲ, ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ. ಪೊಲೀಸ್ ಬರ್ಲಿ ಕಂಪ್ಲೇಂಟ್ ಮಾಡಿ. ಕರೀರಿ ಪೊಲೀಸ್ ಕರೀರಿ. ಮಗು ಮಲಗುವಾಗ ಇವರು ಮಲಗಿ ಬಿಡ್ಲಿಲ್ಲ, ಮೀಟಿಂಗ್ಗೆ ಬರ್ಬೇಕಂತೆ. ನಮ್ಮ ಕೊರೋನಾ ಟೈಮ್ ಅಲ್ಲಿ ಒಟ್ಟಿಗೆ ಕಟ್ಟಿಸಿದ್ದಾರೆ. ನಾನು HDFC 50,000 ಲೋನ್ ಇತ್ತು. ಕೊರೋನಾ ಟೈಮ್ ಅಲ್ಲಿ ನನ್ನ ಹತ್ರ ಹೇಳಿದ್ರು 8 ತಿಂಗಳು ನೀವು ಕಟ್ಟಲಿಕ್ಕಿಲ್ಲ, ಕೊರೋನಾ ಇದೆಲ್ಲ. ಆಮೇಲೆ ನೀವು ಇವರು ಒಟ್ಟಿಗೆ ತೆಗೆದಿದ್ದಾರೆ. ಇವರು ಇದು ಅಭಿವೃದ್ಧಿ ಮಾಡುವಂತ ನಮ್ಮನ್ನು ಲೂಟಿ ಮಾಡಿದ್ದು. ಇಲ್ಲಿ 500 ರೂಪಾಯಿ ದುಡಿತಾರೆ, ಅದನ್ನೆಲ್ಲ ವಾರದಲ್ಲಿ ಇದು ಕಟ್ತಾರೆ, ಕಟ್ಟಿ ಮನೆಯಲ್ಲಿ. ನಿಮಗೆ ಈಗ ಲೋನೇ ಇಲ್ಲಲ್ಲ, ನಿಮ್ಮದು 3 ಲಕ್ಷದಲ್ಲಿ ದುಡ್ಡು ಉಂಟಲ್ಲ, ಅದು ತೆಗೀರಿ. ನಿಮಗೆ ಸಾಲ ಇಲ್ಲ, ನಿಮ್ಮದು ಸಾಲ ಇಲ್ಲ. 3 ಲಕ್ಷ ನಿಮ್ಮದು ಅಲ್ಲಿ ಹೆಚ್ಚುವರಿ ದುಡ್ಡು ಉಂಟು, ನನಗೆ ಸ್ಯಾಲ್ರಿ ಅಂತ ಅದು ತೆಗೀರಿ. ಇದು ಬ್ಯಾಂಕ್ ನಿಮ್ಮದು ಸಾಲ ತೋರಿಸ್ಲಿ ಅವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಬರ್ತಾ ಉಂಟು. ನಿಮಗೆ ಸಾಲ ಇಲ್ಲಲ್ಲ. ಅಲ್ಲಿಗೆ ಬಂದು ಇವರು ಮನೆಗೊಳಗೆ ವಿಡಿಯೋ ಮಾಡಿದ್ವಿ ನಾವು. ಅವ್ರು ಕರೆದದ್ದು ಅವ್ರು ಹೇಳ್ತಾರೆ ಇವರ ಮನೆಗೆ ನೀವು ಯಾಕೆ ಬರೋದು, ನಮ್ಮ ನೆರೆಕರೆಗೆ ನಾವು ಬರೋದು. ಅವ್ರು ಹೇಳಿ ಇವರು ಕರೆದು ಮಾಡ್ಲಿ ಅಲ್ಲ, ಇವರು ಬ್ರಿಟಿಷರ್ ರೂಲ್ಸ್ ಮಾಡು ನೋಡಿ. ಬ್ರಿಟಿಷರ್ ಹೇಗೆ ಕಂದಾಯ ಕಟ್ಟುವುದಿಲ್ಲ, ಹಾಗೆ ಇವರು ಧರ್ಮಸ್ಥಳ ಲೋನ್ ಹಾಗೆ ಬ್ರಿಟಿಷರ್ ರೂಲ್ಸ್ ಹಾಗೆ ಮಾಡ್ತಾರೆ. ಧರ್ಮಸ್ಥಳ ಅಂದ್ರೆ ನಾನು ಜಾತ್ರೆ ವ್ಯಾಪಾರ ಮಾಡುದು, ಐಸ್ ಕ್ರೀಮ್ ವ್ಯಾಪಾರ ಮಾಡುದು. ನಾವು ಜಾತ್ರೆದಲ್ಲೇ ದುಡಿ ತಿನ್ನುದು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ದೇವರ ಕೊಟ್ಟ ಅಲ್ಲಿ ಹೆಸರಿಟ್ಟು ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ. ನಾವು ದೇವಸ್ಥಾನಕ್ಕೆ ಏನಿಲ್ಲ, ನಾವು ದೇವಸ್ಥಾನದಲ್ಲೇ ದುಡಿ ತಿನ್ನೋರು ನಾವು, ಅದಕ್ಕೇನಿಲ್ಲ. ಇದು ಇವರು ಮಾಡುವ ಲೂಟಿಗೆ ಮಾತ್ರ ನಾವು ಹೇಳುದು. ಯಾಕಂದ್ರೆ ನಮ್ಮನ್ನು ಇಲ್ಲಿ ಅವರ ಗುಲಾಮರನ್ನಾಗಿ ಮಾಡಿಟ್ಟಿದ್ದಾರೆ. 70 ಪಾಪದವರ ಮನೆ ಇರುದು, 68 ಮನೆಗಳು ಆನುಂಟು. ವಾರದಲ್ಲಿ 2,500 ಈ ದುಡಿಯೋರು ಪಾಪ ಇಲ್ಲಿ ಗಂಡ ಇಲ್ಲದವರು ಇದ್ದಾರೆ. ಅಲ್ಲ, ನೀವು ಕಟ್ಟಿದ್ದೇ ಜಾಸ್ತಿ ಉಂಟಲ್ಲ 3 ಲಕ್ಷ ಅಲ್ಲಿ. ಈಗ ಲೂಟ್ ಮಾಡಿ ನಿಮ್ಮ ಸಾಲ ಇಲ್ಲ, ನಿಮ್ದು ಲೋನ್ ಇಲ್ಲ, ನಿಮ್ಗೆ ಲೋನ್ ಇಲ್ಲ. ವಿಶಾಲ್ ಇಲ್ಲ. ನಿಮ್ಮನ್ನು ಹುಷಾರಿಲ್ಲದಕ್ಕೆ ನೋಡ್ಲಿಕ್ಕೆ ಬಂತು ಅಂತ ಸೋಲುವಾಗ ಬೇರೆ ಫೋನ್ ಮಾಡಿ, ನಿಮಗೆ ಭಯ ಬೇಡ. ನಿಮ್ಮದೆಲ್ಲ ಸರಿ ಉಂಟು. ಫೋನ್ ಮಾಡಿ, ಪೊಲೀಸ್ ಫೋನ್ ಮಾಡಿ. ಅವ್ರು ಮತ್ತೆ ಹೋಗ್ತಾರಲ್ಲ, ಫೋನ್ ಮಾಡಿ ಪೊಲೀಸ್ ಕರೀರಿ. ಫೋನ್ ಮಾಡಿ, ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ. ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ. ಹೊಡೆದಿದ್ದು ಯಾಕೆ ಹೊಡೆದಿದ್ದು? ಕಂಪ್ಲೇಂಟ್ ಮಾಡಿ. ಇವರಿಗೊಂದು ಹೆದರಿಕೆ ಉಂಟ, ಇವ್ರು ಹೋಗ್ತಾರ. ಇವರಿಗೆ ಅದೆಲ್ಲ ಇವ್ರಿಗೆ ದಬ್ಬಾಳಿಕೆ ಇವರದ್ದು. ಮಾತ್ರ ಈಗ ಗೊತ್ತಾಯ್ತು, ಕನ್ನಡ ಜನತೆಗೆಲ್ಲ ಗೊತ್ತಾಯ್ತು ಇವರ ದಬ್ಬಾಳಿಕೆ. ಮೊದಲು ಅವರಿಗೆ ಗ್ಲಾಮರ್ ಆಗಿದ್ರು, ಈಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀವು ನೋಡಿ, ಅವ್ರ ಏನಂತಾರೆ ಪಾಪದವರಿಗೆ ನೋಡಿ, ಜೋರ್ ಮಾಡಿ ಅವ್ರ ಮಾತಾಡಿ. ಕರೀರಿ ಪೊಲೀಸ್ ಕರೀರಿ. ಫೋನ್ ಮಾಡಿ.
ಎಲ್ಲರೂ ಸ್ವಾತಂತ್ರ್ಯ ಕೊಡು. ఆయన చెప్తాడు కొడుక ఇంకా ఓవర్ బడ్జెట్ కొరోనా తప్ప తింటారు. ಫೋನ್ ಮಾಡಿ ಫೋನ್ ಮಾಡಿ ಅಧ್ಯಕ್ಷ ಬರ್ಜಿ ಪೊಲೀಸ್ ಫೋನ್ ಮಾಡಿ ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ ಅವರು ದುಡ್ಡು ಏನಾದ್ರು ಕಟ್ಟಲಿಲ್ಲ ಅಂದ್ರೆ ಅವರು ಕೋರ್ಟ್ ನೋಟಿಸ್ ಕಳಿಸ್ಬೇಕು 3 ನೋಟಿಸ್ ಬಂದ ಮೇಲೆ ನೀವು ಕೋರ್ಟಲ್ಲಿ ಹಾಕ್ಬೇಕು ಅವರು ಹಾ ಅವರಿಗೆ ಸುಮ್ಮನೆ ದುಡ್ಡು ಕೊಟ್ಟಿಲ್ಲ ಅವರಿಗೆ ಯಾರು ಕೂಡ ಸುಮ್ಮನೆ ದುಡ್ಡು ಕೊಟ್ಟಿಲ್ಲ ಇವರು ದುಡಿದು ಬಂದು ದುಡ್ಡು ಕೊಟ್ಟಿಲ್ಲ ನೀವು ಕಟ್ಟಿದ ದುಡ್ಡಲ್ಲಿ ಅವ್ರು ಕೊಟ್ಟಿದ್ದಾರೆ ಅವ್ರು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದು ಏನ್ ಹೇಳಿದ್ದಾರೆ ಆಗ ಏನ್ ಹೇಳಿದ್ದಾರೆ ಹೆಂಡತಿ ಬರ್ಬೇಕು ಹೆಂಡತಿ ಸಿಗ್ನೇಚರ್ ಬೇಕು ಅಂತ ಹೇಳ್ತಾರೆ ಗಂಡನ ಹತ್ರ ಬೇಡ ಸರ್, ನಾನು ಒಂದು ಮಾತು ನಿಮ್ಮ ಹತ್ರ ಅಲ್ಲಿ ಹೇಳ್ತೇನೆ. ನಾವು ಈ ಮನೆಗೆ ಬರ್ಲಿಕ್ಕೆ ಕಾರಣ ನಮಗೆ ಈ ಮನೆಯ ಓನರ್ ಇವರು ಮುನಿರಾಕನವರು ಮುನ್ನೆ ಹೇಳಿದ್ದಾರೆ ನನಗೆ ಸಹ ಹಣ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ಇಲ್ಲದ್ರೆ ನಂದು ಈ ತರ ನಮ್ಮ ಹತ್ರ ಹೇಳಿದ್ದಾರೆ. ನಾವು ಸಹ ವಿಚಾರಣೆ ಮಾಡುವ ಅಂತ ನಾವು ಇಲ್ಲಿಗೆ ಮನೆಗೆ ಬಂದದ್ದು. ಬಂದು 5 ನಿಮಿಷದ ಒಳಗೆ ಅವರು ಬಂದ್ರು. ಯಾರು? ಸಂಕಟ ಮೇಡಮ್ ಅವರು. ನಮಗೇನು ಮೀಟಿಂಗ್ ಉಂಟು, ನೀವು ಇವತ್ತು ಎಲ್ಲರೂ ಬನ್ನಿ ಅಂತ ಅವರು ಹೇಳಿಲ್ಲ. ಅವರು ಬಂದು ಬೇರೆನೇ ಒಂದು ನಾಟಕವನ್ನು ಮಾಡಿದ್ದಾರೆ. ನಾವು ಅವರನ್ನು ನೋಡ್ಲಿಕ್ಕೆ ಬಂದದ್ದು. ನಾವು ಸಹ ಅದೇ ತರ ಅವರನ್ನು ನೋಡ್ಲಿಕ್ಕೆ ನಾವು ಬಂದದ್ದು. ಇಲ್ಲಿದ್ದಾರೆ ಯಾರು ನಮ್ಗೆ ಗೊತ್ತಿಲ್ಲ, ಇರ್ಬೋದಿಲ್ಲ ಅಂತ ಅವರು. ಈಗ ಇವರು ತೋರಿಸಿದ್ರಲ್ಲ 3 ಲಕ್ಷ ಅಲ್ಲಿ ಉಂಟಲ್ಲ ಅದರಲ್ಲಿ ನೀವೆಲ್ಲ ಒಂದೇ ಸಂಘದವರ ನಿಮ್ಮ ಅಲ್ಲಿ ಲೋನ್ ಇಲ್ಲಲ್ಲ ಮತ್ತೆ ಯಾಕೆ ನೀವು ಕಟ್ಟಬೇಕು? ನೀವು ಕಟ್ಟಲಿಕ್ಕೆ ಇಲ್ಲಲ್ಲ ಇಲ್ಲಿ ಅಲ್ಲಿ 3 ಲಕ್ಷ ನೀವು ಕಟ್ಟಿದ ಹೆಚ್ಚುವರಿ ಉಂಟು ಅದು ತೆಗಿಬೇಕು. ಮತ್ತೆ 3 ಲಕ್ಷ ಉಂಟು ಹೌದಾ? ಅಲ್ಲ ಅಲ್ಲಿ ಈಗ ಅಲ್ಲಿ 3 ಲಕ್ಷ ನಿಮ್ಮದು ಹೆಚ್ಚುಗಾರಿ ಕಟ್ಟಿದ್ದು ಉಂಟು. ಲೋನ್ ಇದ್ರೆ ಅಲ್ಲಿ ಮೈನಸ್ ತೋರಿಸ್ತದೆ, ಮೈನಸ್ ತೋರಿಸ್ಬೇಕಲ್ಲ. ಲೋನ್ ಇಲ್ಲ ನಿಮ್ಮದು, ಅದು 3 ಲಕ್ಷ ನೀವು ತೆಗಿಬೇಕು ಈಗ. ಕನ್ನಡದಲ್ಲಿ ಇದು ನೀವು ಮನೆಯವರ? ಇದು ನಿಮ್ಮ ಮನೆಯವರ? ಅಲ್ಲ ಇದೇ ಸಂಘದವರ ಒಂದಿಗೆ? ಅಲ್ಲಿ ನಿಮ್ಮದು 3 ಲಕ್ಷ ದುಡ್ಡು ಉಂಟು, ನಿಮ್ಮದು ಲೋನ್ ಇಲ್ಲ ಅಲ್ಲಿ ಮೈನಸ್ ತೋರಿಸ್ತದೆ. ಅಲ್ಲಿ ಇಲ್ಲ, ಪ್ಲಸ್ ಉಂಟು. 3 ಲಕ್ಷ ಲೋನ್ ಉಂಟು, ಅಲ್ಲಿ 3 ಲಕ್ಷ ಹೆಚ್ಚು ಉಂಟು ನಿಮ್ಮದು ಲೋನ್ ಇಲ್ಲ ಅಲ್ಲಿ. ಪ್ರೂಫ್ ತೋರಿಸ್ಲಿ. ಸಾಲ ಇಲ್ಲ ನಿಮ್ಮದು. ಅಲ್ಲ ನಿಮ್ಮದು ಲೋನ್ ಕಟ್ಟಿ ಕ್ಲಿಯರ್ ಆಗಿದೆ, ಅಲ್ಲಿ ಉಂಟಲ್ಲ ಬ್ಯಾಲೆನ್ಸ್. ಇಲ್ಲ ಅಂದ್ರೆ ಅಲ್ಲಿ ಮೈನಸ್ ತೋರಿಸ್ತದೆ. ನನ್ನ ಹತ್ರ ಉಂಟು, ಪ್ರೂಫ್ ತೋರಿಸ್ತೀನಿ ನಿಮ್ಗೆ. ಲೋನ್ ಇದ್ರೆ ಮೈನಸ್ ತೋರಿಸ್ತದೆ. ಲೋನ್ ಇಲ್ಲ ನಿಮ್ಮದು, ನೀವು ಹೆದರ್ಬೇಕಾಗಿಲ್ಲ. ಅವರು ಕಂಪ್ಲೇಂಟ್ ಮಾಡ್ಲಿ, ಕೋರ್ಟ್ ಅಲ್ಲಿ ಕಟ್ಟುವ. ಅಲ್ಲ ಅವರು ಕೋರ್ಟ್ಗೆ ಹಾಕ್ಲಿ, ಕೋರ್ಟ್ ಅಲ್ಲಿ ತೀರ್ಪು ಬರ್ತದೆ. ಅಲ್ಲಿ ನಿಮ್ಮ 3 ಲಕ್ಷ ಉಂಟು, ಅದು ನಿಮ್ಗೆ ಸಿಗ್ಬೇಕು. ಅದು ನಿಮ್ಮ ದುಡ್ಡದು, ನೀವು ಕಷ್ಟಪಟ್ಟು ದುಡಿದು ಕಟ್ಟಿರುವಂತ ದುಡ್ಡದು. ನಿಮ್ಮ ಲೋನ್ ಕ್ಲೀನ್ ಆಗಿದೆ ಇದ್ರೆ ಅವರು ಬ್ಯಾಂಕ್ ಅಲ್ಲಿ ಲೋನ್ ತೋರಿಸ್ಲಿ. ಇಲ್ಲ ಅಲ್ಲಿ ನಿಮ್ಮದು 3 ಲಕ್ಷ ಉಂಟು ಅಲ್ಲಿ ನಿಮ್ಮದು ಲೋನ್ ಇಲ್ಲ. ಲೋನ್ ಇದ್ರೆ ತೋರಿಸ್ಲಿ ಅವರು ಪ್ರೂಫ್. ಬ್ಯಾಂಕ್ ಪ್ರೂಫ್ ತೋರಿಸಬೇಕಲ್ಲ. ಈ ತರ ಹೆಂಗಸರಿಗೆಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಉಂಟು. ಅವ್ರು ಹೇಳಿದಾಗ ಬ್ರಿಟಿಷರ ಅದೇ ಪ್ರಜಾಪ್ರಭುತ್ವ. ಅಲ್ಲ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾಕೆ ಎದುರುವುದು? ಕರೆದ್ರ? ಕರೀರಿ, ಪೊಲೀಸ್ ಕರೀರಿ ಪೊಲೀಸ್ ಕರೀರಿ. ನೀವು ಯಾಕೆ? ನಿಮ್ಗೆ ಏನು ಭಯ ಬೇಡ, ನೀವು ಏನು ಭಯ ಬೇಡ. ಕಾಲ್ ಮಾಡಿ 112 ಕಾಲ್ ಮಾಡಿ ನೀವು ಕಾಲ್ ಮಾಡಿ ನೀವು ಅಲ್ಲಿ ಅಲ್ಲಿ ಹೆಂಗಸರಿಗೆ ಹೊಡೆದಿದ್ದಾರಲ್ಲ, ಯಾಕೆ ಹೊಡೆದಿದ್ದವರು? ಅದು ನೀವು ಕಂಪ್ಲೇಂಟ್ ಮಾಡ್ಬೇಕು. ನೀವು ಅದನ್ನೆಲ್ಲ ಸುಮ್ಮನೆ ಬಿಟ್ರೆ ನಾಳೆ ನಿಮ್ಮ ಮನೆ ಬಂದು ಎಳೆದಾಕಿ ಅತ್ಯಾಚಾರ ಮಾಡ್ತಾರೆ. ಇವ್ರು ಯಾರನ್ನು ನಂಬಲಿಕ್ಕೆ ಆಗುದಿಲ್ಲ. ಮನೆಗೆ ಬಂದು ಅತ್ಯಾಚಾರ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ? ನೀವೆಲ್ಲ ಒಗ್ಗಟ್ಟಾಗ್ಬೇಕು. ಅದೇ ಬಂದು ಮುಟ್ಟಿದಲ್ಲ, ಅದೇ ತರ ಆಗಿದಲ್ಲ ಈಗ. ಇನ್ನು ಮುಂದೆ ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ. ಇದು ಒಗ್ಗಟ್ಟೆ ನಮ್ದು. ಹೆಂಗಸರಿಗೆ ತೊಂದರೆ ಮಾಡುವ ಊರಲ್ಲಿ ಗಂಡಸರು ಏನು ಗಂಡಸರು ಇಲ್ಲದಾಗ ಬರ್ತಾರೆ. ಹಾಗೆ ಗಂಡಸರು ಇಲ್ಲದಾಗ ಬರುದು ಇವರು. ಇವತ್ತೇ ಸಿಕ್ಕಿ ಬಿದ್ದಿದ್ದು ಇವರು. ಗಂಡಸರು ಇರುವಾಗ ಮೀಟಿಂಗ್ ಅಂತ ಫೋನ್ ಮಾಡಿ. ಏನು ಗೊತ್ತಿಲ್ಲ ಸರ್, ಸೈನ್ ಮಾಡ ಅಂತ ಹೇಳ್ತಾರೆ. ನಮ್ಮ ಹೆಂಗಸರು ಹೇಳುವಾಗ ಸೈನ್ ಮಾಡಬೇಕಲ್ಲ ನಾವು. ನಮ್ಗೆ ಗೊತ್ತಿಲ್ಲ, ಈಗ ಗೊತ್ತಾಗುದು. ಈಗ ಗೊತ್ತಾಗುದು ಇವರದ್ದು. ಜಾಣ ಹೋಗುವಾಗ ಗೊತ್ತು. ಬ್ರಿಟಿಷರ್ ಹಾಗೆ ಆಗಿದೆ ಇದು, ಗೊತ್ತಾಯ್ತಾ? ಬ್ರಿಟಿಷರ್ ಆಡಳಿತ. ನೀವು ಕಂಪ್ಲೇಂಟ್ ಕೊಡಿ. ಇವರದ್ದು ಬ್ರಿಟಿಷರ್ ಧರ್ಮಸ್ಥಳ ಬ್ರಿಟಿಷರ್ ಆಡಳಿತ.
ಈಗ ಹೆಂಗಸರ ಎಲ್ಲ ಕೈ ಅವ್ರು ಮಾಡೋದು ಸರಿ ಆದ್ರೆ ಅವ್ರು ಇಲ್ಲಿ ಇರ್ತಾರೆ, ಪೊಲೀಸ್ ಬರುವಾಗ ಕಂಪ್ಲೇಂಟ್ಗೆ ಬರ್ತಾರೆ. ಇಲ್ಲದಿದ್ರೆ ಓಡಿ ಹೋಗ್ತಾರೆ. ಬರ್ಲಿಕ್ಕೆ ಗೊತ್ತಾಯ್ತಾ? ಅಷ್ಟು ಇದು ಮಾಡಿದ್ದಾರೆ ಇವರು, ಗೊತ್ತಾಯ್ತಾ? ಗಂಡಸರನ್ನು ಹೆಂಗಸರ ಎದುರಲ್ಲಿ ಇಟ್ಟು ಗಂಡಸರನ್ನು ಆಟ ಆಡಿಸಿದ್ದಾರೆ ಇವರು. ಗೊತ್ತಾಯ್ತಾ? ಮುನಿರಾಕರೆ ನೋಡ್ಕೊಂಡು ಹಂಗ ಬಂದರೆ ಈಗ ಪೆಂಡಿಂಗ್ ಎಲ್ಲ ಬೆಚ್ಚಿಟ್ಟು ಹುಡ್ರು ಹೊಡೆದಿದ್ದು ಕೂಡ ಹೇಳಿ, ಹೇಳಿ ಹೇಳಿ ಅಲ್ಲಿ ಹೋಗಿ ಹೊಡೆದಿದ್ದು ಕೂಡ ಹೇಳಿ. ಮನೆಗೆ ಬಂದು ಹೆಂಗಸರ ಮೇಲೆ ಕೈ ಮಾಡುವಾಗಿಲ್ಲ, ಮನೆಗೆ ಬಂದು ಹೆಂಗಸರ ಮೇಲೆ ಹೊಡೆಯುವಾಗಿಲ್ಲ. ಯಾಕೆ ಹೊಡೆದಿದ್ದಾರೆ? ನಾವು ಇಲ್ಲದಾಗ ಇವರು ಹೊಡಿತಾರೆ. ಇವರದೆಂತ ಕ್ಲಾಕೆ ಅವರೇ ಇವರೇ ಇಂಥದ್ದೆಲ್ಲ ಉಂಟು ಇವರದು, ದೊಡ್ಡ ಇವರದು. ಈಗ ಕರೆಕ್ಟ್ ಟಿಕೆಟ್ ಇವರದು, ಗೊತ್ತಾಯ್ತಾ? ಗೊತ್ತಾಗ್ತದಲ್ಲ, ಎಲ್ಲ ಗೊತ್ತಾಗ್ತದೆ. ಇವರು ಕರೆದಿದ್ದಕ್ಕೆ ನಾವು ಬಂದಿದ್ದೀನಿ, ನಿಮ್ಮ ಹಾಗೆ ಕರೆಯದೆ ಬರ್ಲಿಲ್ಲ ನಾವು. ನಾವು ಕರೆದಿದ್ದು ಇವರದು ಗಂಡಸರ ಅವಸ್ಥೆ ನೋಡಿ ಅಂತ, ಗೊತ್ತಾಯ್ತಾ? ನೀವು ಹೇಳಿ, ಯಾರಾದ್ರೂ ಇಲ್ಲ ಅಂತ ಹೇಳಿ, ನಮ್ಮನ್ನು ಕರೀಲಿಲ್ಲ ಅಂತ ಹೇಳಿ, ನಿಮ್ಮನ್ನು ಕರೆದಿದ್ದು ಹೇಳಿ. ಫುಲ್ ಸಾಕ್ಷಿ. ಇವರದ್ದು ಕರ್ಲಿಲ್ಲ, ಇವರು ಬಂದದ್ದು ದಬ್ಬಲಿಕ್ಕೆ, ಇವರು ಬಂದದ್ದು, ಇವರು ನಾವು ಕರ್ಲಿಲ್ಲ. ಇವರು ವಾರಕ್ಕೊಮ್ಮೆ ಬರ್ಲಿಕ್ಕೆ, ಅದು ಯಾವಾಗ ಇವರು ಬರ್ತಾರೆ ಅಂತ ಗೊತ್ತಿಲ್ಲ. ಇವರಿಗೆ ಬೇಕಾಗೆ ಬರ್ಲಿಕ್ಕೆ, ನಮ್ಮನ್ನು ಸೈನ್ ಮಾಡ್ಲಿಕ್ಕೆ ಒಬ್ಬ ಬರ್ತಾನೆ, ಅವನು ಮುಡಿಪಲ್ಲಿ ಇರ್ತಾನೆ. ಅವನು ಯಾರು ಅವನು ಯಾರು ಅವನು ನನಗೆ ಬೇಕು. 10 ಒಂದು 20 ಹೆಂಗಸರ ನಡುವಲ್ಲಿ ಅವನು ಪಟ ತೆಗೆದು ನಮ್ಮನ್ನು ಸೈನ್ ಮಾಡಿಸ್ತದೆ ಅಂತೆ. ಇವನು ಇವರದ್ದು ಗುಂಪು ಒಂದು ಮೆಂಬರ್ ಇದ್ದಾನೆ. ಅವನು ಮನೆಗೆ ಬರುವಾಗಿಲ್ಲ, ಮನೆಗೆ ಬಂದು ಸಾಲ ಕೇಳುವಾಗಿಲ್ಲ, ಮನೆಗೆ ಬಂದು ಅದು ಕೂಡ ನಿಮ್ಮದು ಸಾಲ ಇಲ್ಲ ಕೊಡುವುದು ಹೆಂಗಸರಿಗೆ ಅಲ್ಲ. ನಿಮ್ಮದು ಸಾಲನೇ ಇಲ್ಲ ಅಲ್ಲ ಅಲ್ಲಿ. 3 ಲಕ್ಷ ಇವರ ದಬ್ಬಲಿಕೆಯಲ್ಲಿ ಹೆಂಗಸರಿಗೆ ಕೊಡುವುದು, ಗಂಡಸರಿಗೆ ಕೊಡುವುದಿಲ್ಲ ಇವರು. ನೀವು ಹೇಳಿದ್ರಾ ಅಲ್ಲಿ 3 ಲಕ್ಷ ನಮ್ಮ ದುಡ್ಡೇ ಜಾಸ್ತಿ ಉಂಟು, ಸಾಲ ಇಲ್ಲ, ಅದನ್ನ ಹೇಳ್ಬೇಕು ಅವರು. ಮತ್ತೆ ಕಂಪ್ಲೇಂಟ್ FIR ಮಾಡ್ಲಿಲ್ಲ ಅಂದ್ರೆ ಅವರು ವಸೂಲು ಮಾಡಿ ಕೊಡ್ಬೇಕದು. ಜಾಸ್ತಿ ಕಲ್ತವ್ರಿಲ್ಲ ಇಲ್ಲಿ. ಫೋನ್ ಮಾಡಿದ್ರ ಬರ್ತಾರ? ಅವ್ರಿಗೆ ಏನಾಗ್ತದೆ, ಅವ್ರು ಹೇಳಿದಾಗೆ ಕೇಳ್ತಾರೆ ಅವರು, ಅವ್ರಿಗೇನು ಗೊತ್ತಿಲ್ಲ. ಅದೇ ಗಂಡಸರಲ್ಲಿ ಇಲ್ಲದಿರುವಾಗಲೇ ಬರುವುದು ಮನೆಗೆ. ಹೌದು, ಇವತ್ತು ಕರೆಕ್ಟ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಬಿಡ್ಬೇಡಿ ನೀವು. ಗೊತ್ತಾಗ್ತದೆ. ಇವ್ರು ಯಾರಾದ್ರೂ ಹೇಳಿ. ಸೂಪರ್ವೈಸರ್ ಅಲ್ಲಿ ಯಾರು ಬಂದ್ರು ನೋಡಿ, ಯಾರದು ಮರ್ಯಾದೆ ಒಳಗೆ ಸೀದಾ ಒಳಗೆ ಹೋಗುದಾ ನಿಮ್ಮ ಮನೆಗೆ? ಕೇಳಲಿಕ್ಕೆ ಯಾರಿಲ್ಲ. ಯಾರ ಹತ್ರ ಅಂತ ಕೇಳಿದ್ರೆ ಮನೆಗೆ ಒಳಗೆ ಹೋಗುವಾಗ ಕೇಳಿ ಹೋಗ್ಬೇಕು, ಅದೊಂದು ಕ್ರಮ ಉಂಟು. ಒಳಗೆ ಬರ್ಲಿಕ್ಕೆ ಹೇಳಿದ್ರೆ ಒಳಗೆ ಹೋಗ್ಬೇಕು. ಇವರದೇ ಮನೆ ಹಾಗೆ ಹೀಗೆ ಹೆಂಗಸರ ಇಲ್ಲ ಅಂತ ಇವರು ಹೆಂಗಸರ ಇರುವುದಂತ ಮನೆಗೆ ನಿಲ್ಲುವುದು ಇವರು. ಮಾತಾಡ್ಬೋದು. ನಮ್ಮನ್ನು ಊರಿನವರನ್ನು ಹೊರಗೆ, ಕಂಪೌಂಡಿಂದ ಹೊರಗೆ, ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಉಂಟು. ನಾವು ಬೇರೆ ಏನು ಹೇಳುದಿಲ್ಲ. ನಾವು ಅಲ್ಲಿದ್ದೇವೆ. ಎಲ್ಲಿದ್ದೇವೆ? ಅಲ್ಲಿ ಹೊರಗಡೆ ಇದ್ದೇವೆ. ಬರ್ಲಿ. ಹೋಗುದು ಬೇಡ, ನಾವು ಕೂಡ ಹೋಗುದಿಲ್ಲ. ಪೊಲೀಸ್ ಬರ್ತದೆ. ನೋಡಿ ಸರ್, ಊರಿನ ಜನರಿಗೆ ಅಲ್ಲ ಹೋಗ್ತಾ ಇದ್ದಾರೆ ಅವರು, ಹೋಗ್ಬಾರ್ದಲ್ಲ, ಅಷ್ಟು ಧೈರ್ಯದವರು. ಮನೆಯ ಮಾಲಕರು ನಮ್ಮನ್ನು ಅವರ ಕಂಪೌಂಡ್ ಹೊರಗೆ ನಿಲ್ಲಕ್ಕೆ ಹೇಳಿದ್ದಾರೆ. ನಾವು ಹೊರಗೆ ಬಿಸಿಲಲ್ಲಿ ಇದ್ದೇವೆ. ಸಂಘದವರಿಗೆ ಅವರಿಗೆ ಅಲ್ಲಿ ನೆರಳಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಉಂಟು. ಅಲ್ಲ ಪೊಲೀಸ್ ಬಲ್ಲಿ ಇಲ್ಲಿ ಹೊಡೆದಿದ್ದಕ್ಕೆ ಈಗ ಪೊಲೀಸ್ ಬರ್ಬೇಕಲ್ಲ. ನಾವು ಇಲ್ಲಿಯೇ ಇದ್ದೇವೆ. ನೋಡಿ ಇಲ್ಲಿ ಓಡಿ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ನೋಡಿ ಇವರು ನೋಡಿ ಪೊಲೀಸ್ ಬರ್ತೇನೆ ಅಂತ ಹೇಳುವಾಗ ಇಲ್ಲಿ ಓಡಿ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ.
ಓಡಿ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ, ಪೊಲೀಸ್ ಬರ್ತದ ಅಂತ ಹೇಳಿ. ಆಯ್ತಾಯ್ತು, ನಿಲ್ಲಿ ನಿಲ್ಲಿ ನಿಲ್ಲಿ, ಪೊಲೀಸ್ ಬರ್ಲಿ ಬರ್ಲಿ ಬರ್ಲಿ, ಪೊಲೀಸ್ ಬರ್ಲಿ. ನಾವು ತೀರ್ಮಾನ ಪೊಲೀಸ್ ಬರ್ಲಿ. ಹೊಡೆದಿದ್ದು ಯಾಕೆ? FIR ಮಾಡ್ಬೇಕು, FIR ಮಾಡ್ಬೇಕು, FIR ಮಾಡ್ಬೇಕು. ಇವರು ಪೊಲೀಸ್ ಬರ್ಲಿ, ಹಾಗೆ ಕಳ್ಳರು ಹಾಗೆ ಅಂತ ಹೇಳಿದ್ರು. ತೀರ್ಮಾನ ನಾವು ಕಟ್ತೀವಿ ಅಂತ ಹೇಳಿದ್ರು. ಅಲ್ಲ, ನಿಮ್ಮದು ಜಾಸ್ತಿ ಉಂಟಲ್ಲ ಕಟ್ಟಿದ್ದೆ, ಇನ್ನು ಇಲ್ಲ. ನಿಮ್ಮ ಲೋನಿನ ವಿಷಯ ಮಾತಾಡ್ಬೇಡಿ. ನಿಮ್ಮದು 3 ಲಕ್ಷ ಅಲ್ಲಿ ದುಡ್ಡುಂಟು, ಹೆಚ್ಚುವರಿ ಕಟ್ಟಿದ್ದು. ಅದಕ್ಕೆ ಒಂದು ಪಾಲು ನಾನಿದ್ದೇನೆ. ಆನೆ ತೆಗೆಯುವಾಗ ಒಂದು ಪಾಲು ನಾನಿದ್ದೇನೆ. ಹೌದೌದು, ನಿಮ್ಮ ದುಡ್ಡು ಅಲ್ಲಿ ಜಾಸ್ತಿ ಉಂಟು. ನಿಮ್ಗೆ ಲೋನೇ ಇಲ್ಲ, ತೋರಿಸ್ಲಿ. ಅಲ್ಲಿ ಮೈನಸ್ ಬರ್ತದೆ. ಲೋನ್ ಇದ್ರೆ ಮೈನಸ್ ಬರ್ತದೆ, ಅಲ್ಲಿ ಇಲ್ಲ. ಮ್ಯಾಥ್ಸ್ ನಮಗೆ ಹೇಳ್ಬೇಡಿ, ನಮಗೆ ಹೇಳ್ಬೇಡಿ. ಕೊರೋನಾ ಟೈಮಲ್ಲಿ ಒಟ್ಟಿಗೆ 13,000 ಕಟ್ಟಿದ್ದು ಹೇಳಿದ್ದಾರೆ. HDFC ಅಲ್ಲಿ 5,000 ಲೋನ್ ಇತ್ತು. ಕೊರೋನಾ ಟೈಮಲ್ಲಿ ಹೇಳಿದ್ರು 8 ತಿಂಗಳು ನೀವು ಕಟ್ಟಬೇಡಿ. ಏನ್ ಕೋರ್ಟ್ ಕೇಸ್ ಮಲ್ಪಲೆತ್ತಾ? ಕೋರ್ಟ್ ಕೇಸ್ ಮಲ್ಪಲೆತ್ತಾ? ನಿಕ್ಲೆ ತಾಕತ್ ಇಜ್ಜತ್ತ, ನಿಕ್ಲೆ ತಾಕತ್ ಇಜ್ಜತ್ತ. ಕೋರ್ಟ್ ಕೇಸ್ ಇಲ್ಲಡೆ ಬತ್ತು ಗಲಾಟೆ ಮಲ್ಪನತ್ತು, ಕೊಂಜೆ ನಕ್ಲೆ ಹಾಕುನತ್ತು. ಮನೆಗೆ ಬಂದು ಹೆಂಗಸರಿಗೆ ಹೊಡೆಯುವುದು ಅದು ಇದಲ್ಲ. ಮನೆಗೆ ಬಂದು ಹೆಂಗಸರಿಗೆ ಹೊಡೆಯುವುದಲ್ಲ. ಈಗ ಮನೆಯವರಿಗೆ ಹೆಂಗಸರಿಗೆ ಬಂದು ಹೊಡಿಲಿಕ್ಕೆಲ್ಲ ಹೇಳಿದ್ದು ನಿಮಗೆ ಕಾನೂನು. ಮಾತುಕೇಳಿ ಅಂತ ಇವ್ರದ್ದು. ಹೆಂಗಸರನ್ನು ನಾವು ಅಡಗಿ ಕುತ್ಕೊಳ್ತಿದಂತೆ ಹಾಗೆ ಮಾಡಿದ್ದಾರೆ ಇವರು. ನಾವು ಹೆಂಗಸರನ್ನು ಅಡಗಿ ಕುತ್ಕೊಳ್ತಾ ಹಾಗೆ ನೀವು ಧರ್ಮಸ್ಥಳ ಲೋನ್ ಅವರು ಮಾಡಿದ್ದಾರೆ. ಹೆಂಗಸರಿಗೆ ಬಂದು ಮನೆಯಲ್ಲಿ ಹೊಡೆಯುವುದಲ್ಲ. ಯಾಕೆ ಹೊಡೆದಿದ್ದು ಅದು ಹೇಳ್ಬೇಕಲ್ಲ. ಲೆಕ್ಕ ಈಗಲೇ ತೋರಿಸಿ, ಕಂಪ್ಲೇಂಟ್ ಮಾಡಿ. ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ನೀವು. ಬರ್ಲಿ, ಕಟ್ಲಿಲ್ಲ ಅಂದ್ರೆ ಮನೆಗೆ ಬಂದು ಹೆಂಗಸರ ಮೇಲೆ ಕೈ ಮಾಡುದಲ್ಲ. ಯಾಕೆ ಹೆಂಗಸರ ಮೇಲೆ ಕೈ ಮಾಡಿದ್ದು? ಕೋರ್ಟಿಗೆ ಹೋಗ್ಲಿ ಸರ್, ನಾವು ಅದು ಯಾವ ಕಾನೂನು 500 ರೂಪಾಯಿ ದುಡಿತೀನಿ, ಒಂದು 14,000 ತಿಂಗಳ ದುಡಿತೀನಿ. ಇದಕ್ಕೆ 10,000 ಕಟ್ಟಬೇಕು, ಬಾಡಿಗೆ 5,000 ಕೊಡ್ಬೇಕು. ಇಲ್ಲ, ನಿಮ್ಮ ಹೆಂಡತಿಗೆಲ್ಲ ಹೊಡೆದಿದ್ದು ನಿಮ್ಮ. ಅದು ಈಗ FIR ಮಾಡ್ಬೇಕಲ್ಲ, FIR ಆಗ್ಬೇಕಲ್ಲ. ಮನೆಗೆ ಬಂದು ಹೆಂಗಸರ ಮೇಲೆ ಹೊಡಿಲಿಕ್ಕಿಲ್ಲ, ಅದು ಮನೆಗೆ ಬಂದು. ಸೌಜನ್ಯ ನಮ್ಮ ಮನೆ ಮಗಳು, ಅವಳಿಗೆ ನ್ಯಾಯ ಸಿಗ್ಬೇಕು. ಮೊದಲು ನಮ್ಗೆ ಗೊತ್ತಿರಲಿಲ್ಲ, ಈಗ ಹೌದು, ನಾವಿದ್ದೇವೆ. ಎಲ್ಲ ಕಾನೂನು ಹೋರಾಟ ಮಾಡುವ. ಇವರು ಮನೆ ಬಂದು ದೌರ್ಜನ್ಯ ಮಾಡುವುದಲ್ಲ, ಮನೆಗೆ ಬಂದು ದೌರ್ಜನ್ಯ ಮಾಡುವುದಲ್ಲ, ಮನೆಗೆ ಬಂದು ಹೆಂಗಸರ ಮೇಲೆ ಹೊಡೆಯುವುದಲ್ಲ. ಮನೆಗೆ ಕೇಳಿ ಬರ್ಬೇಕು, ನಾವು ಬರ್ತಾ ಇದ್ದೇವೆ, ಬರ್ಬೇಕಾ ಬೇಡವಾ ಕೇಳಿ ಬರ್ಬೇಕು. ಇವರು ಕೇಳುವುದಿಲ್ಲ, ಏಕಾಏಕಿ ಮನೆಗೆ ನುಗ್ಗಿ. ಮೊನ್ನೆ ಕೂಡ ಅಲ್ಲಿ ಹೊಡೆದಿದ್ದಾರೆ. ಇಲ್ಲಿ ಮೊನ್ನೆ 15 ಜನ ಬಂದು ಹೊಡೆದಿದ್ದಾರೆ. ಅಲ್ಲಿ ಸಾಲೆತೂರಲ್ಲಿ 15 ಜನ ಬಂದು ಹೊಡೆದಿದ್ದಾರೆ. ಹಣ ಇಟ್ರು ಅಲ್ಲ, ಇವರ ಸಂಘ ಮೀಟಿಗೆ ನಾವು ಹೋಗ್ಲೇಬೇಕು. ಅದು ಹಣ ಉಂಟು, ಅದು ವಿಷಯ ಇಲ್ಲ. ವಾರ ವಾರ ಇಲ್ಲಿ ಮನೆ ಹಣ ಇರುವುದಿಲ್ಲ. ಹೆಂಗಸರು ಕಿರಿಕಿರಿ ಮಾಡಿ ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ತೀನಿ, ಗಲಾಟೆ ಇಲ್ಲಿ. ಈಗ ಗಂಡಂದರು ಹೇಳಿದ್ದು ಹೋಗಿಲ್ಲ, ಹೋಗಿಪ್ಪ. ಅದು ಅವ್ರದ್ದು ಸಂಘದ ಮತ್ತೆ ಅವ್ರದ್ದು. ಅದು ಆಗ ಮನೆಗೆಲ್ಲ ಬಂದ್ರು ಹೋಗಿದ್ರು. ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಅದರ ನಾವು ಹೇಳಿದ್ದೀವಲ್ಲ. ಆಮೇಲೆ ಇವರು ನಾನು ಹೇಳಿದ್ದೆ, ಯಾಕೆಂದರೆ ಲೋನು ಬ್ಯಾಂಕ್ ನೋಟಿಸ್ ನಮಗೆ ಬರಲಿ, ಬ್ಯಾಂಕಿದು ಅದು ನಾವು ತಿಂಗಳು ಕಟ್ತೀವಿ. ಅಲ್ಲ ಅಂದರೆ ನಾವು ಒಂದು ಲೋನ್ ಕಟ್ಟುವುದಿಲ್ಲ, ಒಂದು ಲೋನದು ಕಟ್ಟುವುದಿಲ್ಲ. ನಾವು ಕಟ್ಟಿದ್ದೇ ಜಾಸ್ತಿ ಆಗಿದೆ ಅದರಲ್ಲಿ. ನಮ್ಮನ್ನದು ದಬ್ಬಾಳಿಕೆ ಮಾಡಿ ಕಟ್ತಾ ಇದ್ದಾರೆ. ನಾವು ಯಾರು ಹೆಂಗಸರು ಯಾರು ಕಟ್ಟುವುದಿಲ್ಲ ಅಂತ ಹೇಳಿದರು. ಆಮೇಲೆ SI ಸಾರ್ ಅವ್ರ ಹತ್ರ ಹೇಳಿದ್ರು, ಯಾಕೆಂದರೆ ಇವರು ಕಟ್ಟುವುದಾದರೆ ಕಟ್ಟಲಿ, ಇಲ್ಲಾಂದರೆ ನೀವು ಮನೆಗೆ ಹೋಗಬಾರ್ದು. ಇಲ್ಲ ಬೇಡ, ಯಾಕೆಂದರೆ ನಾವು ಉಪವಾಸ ಅಲ್ವಾ, ಹೆಂಗಸರಲ್ಲಿ ಹೇಳಿದ್ದಾರೆ ಬೇಡ ಹೇಳಿ. ನಾವು ಮತ್ತು ಅವರು ಹೆಂಗಸರು, ಅದಕ್ಕೆ ನಾವು ಮಾಡಲಿ. ನಮಗೆ ಅಷ್ಟು ರಿಯಾಯಿತಿ ಉಂಟು, ಯಾಕೆಂದರೆ ಅವರಾಗೆ ನಾವಲ್ಲ, ಅವರಾಗೆ ನಾವು ಒಂದು ಬ್ರಿಟಿಷರ ಥರ ಮಾಡುವವರಲ್ಲ. ನಮಗೊಂದು ಮನಸ್ಸಲ್ಲಿ ಕರುಣೆ ಉಂಟು, ಅದಕ್ಕೆ ನಾವು ಈ ಸೌಜನ್ಯ ಹೋರಾಟ ಮಾಡೋದು. ನಮ್ಮ ಮನಸ್ಸಲ್ಲಿ ಆ ಕರುಣೆ ಇದ್ದಿದ್ದರಿಂದ ಮಾತ್ರ ನಾವು ಹೋರಾಟ ಮಾಡೋದು. ಹಾಗೆ SI ಸಾರ್ ಅವರು ಹೇಳಿದ್ರು ಅವ್ರ ಹತ್ರ, ಇನ್ನು ಮನೆಗೆ ವಾರ ಹೋಗಬಾರ್ದು, ಯಾಕೆಂದರೆ ಅವ್ರು ಕಟ್ಟುದಾದರೆ ಕಟ್ಟಲಿ, ಅಲ್ಲ ಅಂದರೆ ನಿಮ್ಮದು ಕಾನೂನು ಪ್ರಕಾರ ಏನಿದೆ ಹಾಗೆ ಹೋಗಿ ಅಂತ. ಅದಕ್ಕೆ ನಾವು ಬದ್ಧ ಇರ್ತೀವಿ, ಯಾಕೆಂದರೆ ಬ್ಯಾಂಕ್ ನೋಟಿಸ್ ಬರಲಿ, ತಿಂಗಳಿಗೆ ಕಟ್ಟುದಾದ್ರೆ ನಾವು ಕಟ್ತೀವಿ. ಅಲ್ಲಾಂದರೆ ಇವರ ಕೈಯಲ್ಲಿ ಕಟ್ಟುವುದಿಲ್ಲ, ಯಾಕೆಂದರೆ 11% ಅಂತ ಹೇಳಿ 20 ನಾವು ಕಟ್ಟಿದ್ದೇ ಜಾಸ್ತಿ ಆಗಿದೆ. ನಾವು ಕಟ್ಟಿದ್ದೇ ಜಾಸ್ತಿ ಆಗಿದೆ. ವಾಪಸ್ ಅದಲ್ಲದ್ರೆ ನಮಗೆ ಅದಕ್ಕೆ 10,000 ಕಟ್ಟಲಿಕ್ಕೆ ಉಂಟು. ವಾಪಸ್ ಮನೆ ಬಾಡಿಗೆ 5,000 ಉಂಟು. ಆಮೇಲೆ ಮಗನದು ಫೀಸ್ ಇದೆ, ಮತ್ತು ತಿನ್ನಬೇಕು ನಾವು. ಇಲ್ಲ, ನಾವು ದುಡಿಯುವುದು 14,000, ಮತ್ತು ತಿಂಗಳಿಗೆ ಎಂತಾದರೂ 5-6 ಸಾವಿರ ನಮಗೆ ಸಾಲನೇ ಆಗೋದು. ಮತ್ತು ಆ ಲೋನ್ ಈ ಲೋನ್ HDFC ಲೋನ್ ಎಲ್ಲ ಲೋನ್ ತೆಗ್ತಾ ಹೋಗ್ತೀವಿ. ಇದನ್ನು ಏನು ಮಾಡೋದು? ಮನೆ ಒಂದು ಇದು ಅದನ್ನು ಮಾರಿದು ಕಟ್ಟಿ ಆಯಿತು. ಮತ್ತು ನಾವು ಎಲ್ಲ ಇರುವುದು ಇಲ್ಲಿ ಪಾಪದವರು 70 ಮನೆಯಿಂದ 68 ಜನರಿಗೆ ಅವರು ಲೋನ್ ಕೊಟ್ಟಿದ್ದಾರೆ. ಇವನು ಅಭಿವೃದ್ಧಿ ಅಂತ ಹೇಳಿ ಒಬ್ಬರಿಗೂ ಸುಖ ಇಲ್ಲ. ಇಲ್ಲ, ಇನ್ನು ಮನೆಗೆ ಬಂದರೆ SI ಸಾರ್ ಅವರು ಎದುರು ಹೇಳಿದ್ರು, ಆಗ ಕಾಲ್ ಮಾಡಿ ನಾವು ಆವಾಗ ಸ್ಪಂದಿಸ್ವಿ ಅಂತ.
ಅವ್ರು ಹೇಳಿದ್ರು. ನೋಡ್ಬೇಕು ಇನ್ನವರು ಬರ್ಲಿಕ್ಕಿಲ್ಲ, ಏನು ಅವ ಒಂದು ಪೊಲೀಸ್ ಸ್ಟೇಷನ್ ಎಸ್ ಹತ್ರ ಅವ್ರ ಎದುರಲ್ಲಿ ಹೇಳಿ ಅದಕ್ಕೆ ಇದು ಬೆಲೆ ಇಲ್ವಾ? ನಾವು ನೋಡುವ, ಇನ್ನು ಲಾನ್ ಕಟ್ಟುವುದಿಲ್ಲ, ಅದು ಕಾನೂನು ಪ್ರಕಾರ ಏನುಂಟು ಹಾಗೆ ಮಾಡ್ತೀವಿ. ಅಲ್ಲಾದ್ರೆ ಕಾನೂನಿಗೆ ನಾವು ಬದ್ಧ ಇರ್ತೀವಿ, ನಾವು ಕಾನೂನಿಗೆ ಏನು ಇದು ಮಾಡುವವರಲ್ಲ, ಕಾನೂನಿಗೆ ನಮಗೆ ವಿಶ್ವಾಸ ಉಂಟು. ಆಮೇಲೆ ಇದು ಕಟ್ಟುವುದಿಲ್ಲ ನಾವು, ಬುಧವಾರ ಕಟ್ಟುವುದಿಲ್ಲ, ಬಂದ್ರೆ ಲಾಗ್ ನೋಡುವ. ಇನ್ನು ಈ ತರ ದುಡ್ಡು ಕಟ್ಟಲಿಲ್ಲ ಅಂತ ಮನೆಗೆ ಬಂದ್ರೆ ಬೇರೆ ಜನಗಳಿಗೆ ಎಂತ ಹೇಳ್ತೀರಾ ನೀವು, ಎಂತ ಮಾಡಬೇಕು? ಅಲ್ಲ, ಇದು ಈಗ ನಮ್ದೆಲ್ಲ ಸಿಂಪಲ್ ಗೊತ್ತಿದೆ, ಮತ್ತೆ ಅವರವರ ಆಲೋಚನೆ ಮಾಡಲಿ ಏನು ಮಾಡಬೇಕು ಅಂತ. ಇನ್ನು ಮತ್ತೆ ಒಂದು ಜನ ಹೇಳಿದ್ರೆ ಗೊತ್ತಾಗಲಿಲ್ಲ ಅಂದರೆ ಹೌದು, ಎಲ್ಲರಿಗೂ ಅದು ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಅವರು ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹಾಗೇನೆ ಮಾಡಲಿ. ಸೊ ಇನ್ನು ಬಂದರೆ ಇನ್ನು ಎಲ್ಲಿಗೆ ಬರುವುದು? ಈಗ ಒಂದು ಸ್ಟೇಷನಲ್ಲಿ ಒಂದು ತೀರ್ಮಾನ ಆದರೆ ಮತ್ತೆ ಬರುವುದಂದ್ರೆ ಅವ್ರಿಗೆ ಎಲ್ಲಿ ಬ್ರಿಟಿಷರು ನುಗ್ತಾ ಇದ್ರು, ಹಾಗೆ ನುಗ್ಗುದಂದ್ರೆ ಏನು? ಈಗ ನಾವೊಂದು ಉಪವಾಸ ಅಂತ ರಿಯಾಯಿತಿಯಲ್ಲಿ ಬಿಟ್ಟ ಹೆಂಗಸರು, ಅಂದ್ರೆ ನಮ್ಮವರು ಹೆಂಗಸರೇ ಬೇಡ ಯಾಕೆ ಅಂತ ಅದಕ್ಕೆ ನಾವು FIR ಮಾಡಲಿಲ್ಲ. ಇಲ್ಲಾಂದ್ರೆ ಅದು ಮಾಡಲಿಕ್ಕೆ ನಮ್ಗೆ ಗೊತ್ತಿದ್ದು, ಅದರ ಹಿಂದೆ ಹೋಗಿ ನಾವು ಮಾಡಲಿಲ್ಲ. ಯಾಕೆಂದರೆ ನಮಗೆ ಅನ್ಯಾಯ ಆಗ್ತಾ ಇದೆ, ಇದು ಒಂದು ಸೌಜನ್ಯಕ್ಕೆ ನ್ಯಾಯ ಸಿಗೋದಿಲ್ಲ. ಮತ್ತು ಈ ಲೋನಲ್ಲಿ ಎಲ್ಲರದ್ದು ನಮ್ಮ ಫ್ರೆಂಡ್ ಅವರಿದ್ದಾರೆ, ಅವರ ಅಕೌಂಟಲ್ಲಿ 3 ಲಕ್ಷ ಚಿಲ್ಲರೆ ಇದೆ, ಅವರದ್ದು ಲೋನ್ ಏನಿಲ್ಲ, ಇವರೇ ಕೊಡ್ಲಿಕ್ಕೆ ಉಂಟು. ಇವರೆಲ್ಲ ದಬ್ಬಾಳಿ ಕೊಟ್ರಾಸಿ ಮಾಡಿ ಅದು ಇದು ಏನೂ ಇಲ್ಲ. ವಾರದಲ್ಲಿ ಅದಕ್ಕೆ 100 ರೂಪಾಯಿ, ಇದಕ್ಕೆ 100 ರೂಪಾಯಿ, ಇದಕ್ಕೆ 50 ರೂಪಾಯಿ, ಆ LIC ಈ LIC ಅಂತ ಒಂದು ಇಲ್ಲ. ಉಳಿತಾಯ ಅಂದರೆ ನಮ್ಮ ಉಳಿತಾಯ ಉಂಟು ಅದರಲ್ಲಿ, ಅದನ್ನು ಎಲ್ಲಿಟ್ಟಿದ್ದಾರೆ? ಉಳಿತಾಯ ಅದರಲ್ಲಿ ಬ್ಯಾಂಕನ್ನು ಹಾಕಿದರೆ ಅದಕ್ಕೆ ಏನಾದರೂ ಬಡ್ಡಿ ಆದರೂ ಸಿಗ್ಬೋದು. ಇದು ಉಳಿತಾಯ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಎಷ್ಟು ಉಂಟು? ಇವರು ಅದನ್ನೇ ನಮಗೆ ಕೊಟ್ಟು, ನಮ್ಮ ಉಳಿತಾಯ ನಮಗೆ ಕೊಟ್ಟು ನಮ್ಮಿಂದ ಬಡ್ಡಿ ವಸೂಲು ಮಾಡುದು ಇವರು. 11 ಜನ 14 ವರ್ಷ ಆಗಿದ್ದಾರೆ ಪಾಪದವರು, ಅದನ್ನು ಅವರು ಬಿಡ್ಲಿಕ್ಕೆ ಬಿಡುವುದಿಲ್ಲ, ಅದನ್ನು ಅದರಿಂದ ಮುಕ್ತವಾಗ್ಲಿಕ್ಕೆ ಅವರು ಬಿಡುವುದಿಲ್ಲ. 10,000 ಒಂದು ಲೋನ್ ಕೊಟ್ಟರೆ, ಒಂದು 20,000 ಕೊಟ್ಟರೆ 10,000 ಸಂದಿದ್ರು ಆಮೇಲೆ ಕೊಡ್ತಾರೆ 20,000 ಇನ್ನು ಬೇಕಂತ. ಅದರಲ್ಲಿ 5,000 ಇನ್ನೊಂದು 3 ಮಾಡಿ 3 ಒಂದು ಅದಕ್ಕೆ ಹೋಗುದು, ಒಂದು ಇದಕ್ಕೆ 4 ಲೋನ್ 5 ಲೋನು ಒಂದೊಂದು ಜನಕ್ಕೆ. ಇದೇ ಬ್ಯಾಂಕಲ್ಲಿ 1 ಲಕ್ಷ ತೆಗೆದರೆ 10,000 ಬಾಕಿ ಇದ್ರೆ ಲೋನ್ ಕೊಡುದಿಲ್ಲ, ಅದು ಕ್ಲೋಸ್ ಆದ ಮೇಲೆ ಒಂದು ಲೋನ್ ಕೊಡುದು. ಎಸ್ ಐ ಹೇಳಿದ್ರು, ಇದು ನೀವೆಲ್ಲ ಎಲೆಕ್ಷನ್ ಸಮಯ ಇದೆಲ್ಲ ಇದು ಮಾಡುವ ಅವ್ರ ಹತ್ರ ಹೇಳಿದ್ರು, ನಿಮ್ಮ ಕಾನೂನು ಪ್ರಕಾರ ಹೋಗಿ, ಮನೆಗೆ ಹೋಗ್ಬಾರ್ದು. ಕಟ್ಟೂರಾದ್ರೆ ಅವರು ಇದು ಇದ್ರೆ ಆರ್ಥಿಕ ಆದ್ರಿಂದ ಕಟ್ತಾರೆ, ಮತ್ತೆ ಪಾಪದವರು ಕಟ್ಟುವುದಾಗಲ್ಲ, ನೀವು ಅದಕ್ಕೆ ಕಾನೂನು ಪ್ರಕಾರ ಹೋಗಿ ಏನು ಮಾಡ್ತಾರೆ, ಮನೆಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಅವರು ಈಗ ಸ್ಪಂದಿಸಿದ್ದಾರೆ. ಈಗ ನೀವು ಉಪವಾಸ ಸಮಯ ಆಗಿದ್ದರಿಂದ ನಿಮ್ಮ ಹೌದು, ಉಪವಾಸ ಈಗ ಏನಿಲ್ಲ, ಸುಮ್ಮನೆ ಇದ್ದದ್ದು ಉಪವಾಸ ಅಂದ್ರೆ ಮತ್ತೆ ಬೇಡ, ನಮಗೆ ಅದು ಇದ್ರ ಕರುಣೆ ಉಂಟು, ಅದಕ್ಕಾಗಿ ನಾವು ಅವ್ರ ತಾಗಿ ಅಲ್ಲ ನಾವು, ಇಲ್ಲಾಂದ್ರೆ ಏನು ಮಾಡಬೇಕಿತ್ತು, ಬೇಡ ಅದು ಏನು ಮಾಡೋದು. ಅವರು ಇದು ಮಾಡಿದಾರಲ್ಲ ಸ್ಟೇಷನಲ್ಲಿ, ನೋಡು ಏನು ಮಾಡ್ತಾರೆ ಅಂತ ಮುಂದೆ. ನಮ್ಮನ್ನು ಎಷ್ಟು ಕೂಡ ತಡಿಲಿಕ್ಕೆ ಹೋದ್ರೆ ಇವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಕೂಡ ನಾವು ಈ ತರ ಸ್ವಸಹಾಯ ಸಂಘದಲ್ಲಿ ಅನ್ಯಾಯ ಆಗ್ತಾ ಇದೆ, ಅಲ್ಲಿಗೆ ನಾವು ಹೋಗ್ತೀವಿ. ನಾವು ಅಲ್ಲಿ ನೋಡಿ, ಅವರ ಸ್ವಸಹಾಯ ಸಂಘದ ಅಕೌಂಟಿನಲ್ಲಿ 3 ಲಕ್ಷ ಎಕ್ಸ್ಟ್ರಾ ದುಡ್ಡು ಇದೆ. ಇವರು ಹಾಕಿರುವಂಥ ಹೆಚ್ಚುವರಿ ಏನು ದುಡ್ಡು ಕಟ್ಟಿದ್ದಾರೆ, ಅಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ, ಆದರೂ ಕೂಡ ಸಾಲ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಈಗಾಗಲೇ ಈಗ ನಿಮಗೆ ಡಾಕ್ಯುಮೆಂಟ್ ತೋರಿಸಿರುವ ಪ್ರಕಾರ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಇದ್ದರೆ ಅಲ್ಲಿ ಲೋನ್ ಇದೆ ಅಂತ ಅರ್ಥ. ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಇಲ್ಲ, 3 ಲಕ್ಷ ಪ್ಲಸ್ ಇದೆ. ಅಂದರೆ ಇವಾಗಲೇ ಇವರು ಕಟ್ಟಿದ್ದು ಹೆಚ್ಚುವರಿ ದುಡ್ಡು ಕಟ್ಟಿದ್ದಾರೆ, ಅದನ್ನು ಅವರು ವಸೂಲು ಮಾಡಿ ಕೊಡಬೇಕು. ಹೀಗಾಗಿ ನಾವು ಹೇಳುವಂಥದ್ದು, ಎಲ್ಲ ಜನರು ಎಚ್ಚೆತ್ತುಕೊಳ್ಳಿ, ಸಂಘದ ಲೋನನ್ನು ಕಟ್ಟುವುದು ನಿಲ್ಲಿಸಿ. ಈಗ ನಾನು ಕೂಡ 7 ತಿಂಗಳಿಂದ ಕಟ್ಟಿಲ್ಲ, ಈಗ ನನ್ನನ್ನು ಕಟ್ಟಬೇಡ ಅಂತ ಹೇಳಿದ್ದಾರೆ. ಇವರು ಒಂದೇ ಒಂದು ಸಿವಿಲ್ ಕಂಪ್ಲೇಂಟ್ ಕೊಡಿ, ನಾನು ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಮೇಲೆ ಲೋನ್ ಕಟ್ಟುವುದಿಲ್ಲ ಅಂತ ಸಿವಿಲ್ ಕಂಪ್ಲೇಂಟ್ ಕೊಡಿ. ನೀವು ಕಾನೂನು ಮೂಲಕ ಹೋರಾಟ ಮಾಡಲಿಕ್ಕೆ ನೋಡಿ. ನೀವು ಮನೆಗೆ ಬಂದು ಈ ಥರ ಗಲಾಟೆ ಮಾಡಿ ಹೆಂಗಸರಿಗೆ ಹೊಡೆದಿದ್ದಾರೆ. ಇವತ್ತು ಮೊನ್ನೆ ಗಂಡಸರಿಗೆ ಹೊಡೆದಿದ್ದಾರೆ 15 ಜನ ಬಂದು. ಧರ್ಮಸ್ಥಳದವರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ. ದಯವಿಟ್ಟು ಇದನ್ನು ನಿಲ್ಲಿಸಿ. ಪಾಪದ ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಜನಗಳೇ ಉತ್ತರ ಕೊಡಬೇಕು. ಒಬ್ಬರು ಕೂಡ ಕಟ್ಟಬೇಡಿ. ಸ್ವಸಹಾಯ ಸಂಘದ ಮನೆಗೆ ಬಂದರೆ ನೀವು ವಿಡಿಯೋ ಮಾಡಿ ನಮಗೆ ಕಳಿಸಿ. ಕೆಳಗಡೆ ನಾವು ನಂಬರ್ ಕೂಡ ಕೊಡ್ತೀವಿ, ಆ ನಂಬರ್ಗೆ ನೀವು ವಿಡಿಯೋ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ ಫೈಲ್ ನಮ್ಗೆ ಕಳಿಸಿ. ನಾವು ಯೂಟ್ಯೂಬರ್ಗೆ ಪ್ರಚಾರ ಮಾಡ್ತೀವಿ. ದಯವಿಟ್ಟು ಯಾರು ಕೂಡ ಕಟ್ಟಲಿಕ್ಕೆ ಹೋಗ್ಬಿಡಿ. ನಾವು ನಿಮಗೆ ಏನು ಸಮಸ್ಯೆ ಆದರೂ ಕೂಡ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.